ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಆಸ್ತ್ರಾ ಗ್ರೂಪ್ ಪ್ರೆಸೆಂಟ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿ, ಕೋಮು ಸಂಘರ್ಷ ತಡೆಗೆ ವಿಶೇಷ ಕಾರ್ಯಪಡೆ. ಕರಾವಳಿಯಲ್ಲಿ ಕೋಮು ಸಂಘರ್ಷವನ್ನು ತಡೆಯಲು ವಿಶೇಷ ಕಾರ್ಯಪಡೆ ಸ್ಪೆಷಲ್ ಆಕ್ಷನ್ ಫೋರ್ಸ್ಗೆ ಚಾಲನೆ ನೀಡಲಾಯಿತು. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉದ್ಘಾಟಿಸಿದರು. ನಗರ ಪೊಲೀಸ್ ಕಮಿಷನರ್ ಕಚೇರಿ ಬಳಿಯ ಗೆಸ್ಟ್ ಹೌಸ್ ಕಟ್ಟಡದಲ್ಲಿ ವಿಶೇಷ ಕಾರ್ಯಪಡೆ ಕಚೇರಿ ಕಾರ್ಯಾಚರಣೆ ನಡೆಸಲಿದೆ. ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ, ನೋಡ್ಕೊಂಡು ಬರೋಣ. ಕರಾವಳಿಯಲ್ಲಿ ಕೋಮು ಸಂಘರ್ಷವನ್ನ ತಡೆಯಲು ವಿಶೇಷ ಕಾರ್ಯಪಡೆ ಸ್ಪೆಷಲ್ ಆಕ್ಷನ್ ಫೋರ್ಸ್ಗೆ ಚಾಲನೆ ನೀಡಲಾಯಿತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉದ್ಘಾಟಿಸಿದರು. ನಗರ ಪೊಲೀಸ್ ಕಮಿಷನರ್ ಕಚೇರಿ ಬಳಿಯ ಗೆಸ್ಟ್ ಹೌಸ್ ಕಟ್ಟಡದಲ್ಲಿ ವಿಶೇಷ ಕಾರ್ಯಪಡೆ ಕಚೇರಿ ಕಾರ್ಯಾಚರಣೆ ನಡೆಸಲಿದೆ. ಈ ಸಂದರ್ಭದಲ್ಲಿ ವಿಧಾನಸಭಾಧ್ಯಕ್ಷ UT ಖಾದರ್, ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ವಿಧಾನ ಪರಿಷತ್ನ ಸದಸ್ಯರಾದ ಐವನ್ ಡಿಸೋಸಾ, ಮಂಜುನಾಥ್ ಭಂಡಾರಿ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ MA ಸಲೀಂ, ADGP ಮುರುಗನ್, IGP ಅಮಿತ್ ಸಿಂಗ್, ಜಿಲ್ಲಾಧಿಕಾರಿ ಮುಲಿ ಮುಗಿಲನ್, ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ, ಉಡುಪಿ SP ಹರಿರಾಮ್ ಶಂಕರ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿದ್ದರು. ರಾಜ್ಯದ ನಕ್ಸಲ್ ನಿಗ್ರಹ ಪಡೆ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ದರ್ಜೆಯ 656 ಹುದ್ದೆಗಳಲ್ಲಿ 248 ಹುದ್ದೆಗಳನ್ನು ಬೇರ್ಪಡಿಸಿ ವಿಶೇಷ ಕಾರ್ಯಪಡೆಯನ್ನ ಸ್ಥಾಪಿಸಲಾಗಿದೆ. DIGP ಹುದ್ದೆ 1, DYSP ಸಿವಿಲ್ 1, ಸಹಾಯಕ ಕಮಾಂಡೆಂಟ್ 1, PI RPI 4, PSI RSI SI 16, CHC 60, CPC APC 150 ಮತ್ತು ಅನುಯಾಯಿ 15 ಸೇರಿ 248 ಹುದ್ದೆಗಳಿವೆ. ಕೇಂದ್ರ ಸ್ಥಾನ ಮಂಗಳೂರಿನಲ್ಲಿ ಇರಲಿದ್ದು, ಉಡುಪಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಕಾರ್ಯಾಚರಿಸಲಿದೆ. ಕೇಂದ್ರ ಸ್ಥಾನದಲ್ಲಿ DIGP ಹುದ್ದೆ 1, DYSP ಸಿವಿಲ್ 1, ಸಹಾಯಕ ಕಮಾಂಡೆಂಟ್ 1, PI RPI 1, PSI RSI SI 1, CHC 3, CPC APC 6 ಮಂದಿ ಸೇರಿದಂತೆ 15 ಮಂದಿಯ ತಂಡ ಇರಲಿದೆ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಮತ್ತು ಜಿಲ್ಲಾ ವ್ಯಾಪ್ತಿಯಲ್ಲಿ PI RPI 1, PSI RSI SI 5, CHC 19, CPC APC 48 ಮತ್ತು ಅನುಯಾಯಿ 5 ಮಂದಿ ಸೇರಿ 78 ಮಂದಿ ಕಾರ್ಯಾಚರಿಸುವರು. ಉಡುಪಿ ಜಿಲ್ಲೆಯು ತಾತ್ಕಾಲಿಕವಾಗಿ ಮಂಗಳೂರು ನಗರ ವ್ಯಾಪ್ತಿಯ ಅಧೀನದಲ್ಲಿ ಬರಲಿದೆ ಎನ್ನಲಾಗಿದೆ. ಕಾರ್ಯಪಡೆಯ ಮುಖ್ಯಸ್ಥರಾಗಿ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಕಾರ್ಯನಿರ್ವಹಿಸುವರು. DYSP ಸ್ಥಾನಕ್ಕೆ ಮಂಗಳೂರಿನಲ್ಲಿ ಈ ಹಿಂದಿದ್ದ KU ಬೆಳ್ಯಪ್ಪ ಅವರನ್ನ ನಿಯೋಜಿಸಲಾಗಿದೆ. ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾರ್ಯಪಡೆ ವಿಶೇಷ ನಿಗಾ ವಹಿಸಲಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆದಾಗ ತತ್ಕ್ಷಣ ಹಾಜರಾಗಲಿದೆ. ಗುಪ್ತಚರ ದಳವನ್ನ ಈ ಕಾರ್ಯಪಡೆ ಹೊಂದುವ ಮೂಲಕ ಸಂಭಾವ್ಯ ಕೋಮು ಹಿಂಸಾಚಾರ, ಗಲಭೆಯಂತಹ ಸಂಚುಗಳನ್ನು ವಿಫಲಗೊಳಿಸಲಿದೆ. ಕೋಮು ದ್ವೇಷದ ವಿಷಯದ ಮೇಲೆ ನಿಗಾ ವಹಿಸುವುದು, ಮೂಲಭೂತ ಚಟುವಟಿಕೆಗಳ ಬಗ್ಗೆ ನಿಗಾ ವಹಿಸುವುದು, ಜಾಲತಾಣಗಳ ಮೇಲೆ ಸೂಕ್ಷ್ಮ ನಿಗಾ ಇಡುವ ಕೆಲಸವನ್ನ ಗುಪ್ತಚರ ವಿಭಾಗದ ಮೂಲಕ ಮಾಡಲಿದೆ. ಈ ವಿಶೇಷ ಕಾರ್ಯಪಡೆ ಬಹಳ ದಿವಸದಿಂದ ಇದನ್ನ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೋ. ನಮಗೆ ಇದರ ಅಗತ್ಯದ ಬಗ್ಗೆ ನಾನಾಗಲೇ ವಿವರಣೆ ಮಾಡಿದ್ದೇನೆ. ಇಲ್ಲಿ ಶಾಂತಿ ಕಾಪಾಡಬೇಕು ಅನ್ನೋದು ಅಷ್ಟೇ ಉದ್ದೇಶ ನಮಗೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಸೌಹಾರ್ದಯುತವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿದೋ. ಅನೇಕ ಸಂದರ್ಭದಲ್ಲಿ ಇದು ಆಗಲಿಲ್ಲ. ಅದು ಬೈ ಫೋರ್ಸ್ ಆದರೂ ಮಾಡಬೇಕಾಗ್ತದೆ ಅದರ ಜೊತೆಗೆ ಅಂತೇಳಿ ಇವತ್ತು ಈ ಕಾರ್ಯಪಡೆ ಒಂದು ಸಿಂಬಾಲಿಕ್ ಆಗಿ ನಾವು ಇದನ್ನು ರಚನೆ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ ಇದರ ಹೆಚ್ಚಿಗೆ ಉಪಯೋಗ ಬರಬಾರ್ದು, ಇಲ್ಲಿ ಬರೋದಿಲ್ಲ ಅಂತೇಳಿ ಅನಿಸುತ್ತೆ. ಯಾಕೆಂದರೆ ಜನ ಅರ್ಥ ಮಾಡಿಕೊಂಡ್ರೆ ಇದರ ಅಗತ್ಯತೆ ಕಡಿಮೆ ಆಗ್ತದೆ. ಅದರಿಂದ ಇವತ್ತು ಏನು ಲಾಂಚ್ ಮಾಡಿದ್ದೀವಿ, ಇದು ಅವರ ಕೆಲಸ. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ ಏನಪ್ಪ ಅಂತ ಹೇಳಿದರೆ ಶಾಂತಿ ಕಾಪಾಡಬೇಕು. ಅದಕ್ಕೆ ಏನೇನು ಕ್ರಮ ತಗೋಬೇಕೋ ಅವರಿಗೆಲ್ಲ ನಾವು ಡಿಫೈನ್ ಮಾಡಿದ್ದೇವೆ. ಅದನ್ನು ಅವ್ರು ಮಾಡ್ತಾರೆ. ಈಗ 3 ಜಿಲ್ಲೆ ಇಲ್ಲ, ಅದು ವಿಸರ್ಜನೆ ಮಾಡೋದಿಲ್ಲ, ಅದನ್ನು ಕಡಿಮೆ ಮಾಡಿದ್ದೇವೆ. ಯಾಕೆಂದರೆ ಅದರ ಅಗತ್ಯತೆ ಸದ್ಯಕ್ಕೆ ಇಲ್ಲದೇ ಇದ್ದರೂ ಕೂಡ
ಯಾವುದಾದ್ರೂ ಸಂದರ್ಭದಲ್ಲಿ ಬೇಕಾದರೆ ಅಗತ್ಯತೆ ಬಂದರೆ ಅದನ್ನು ನಾವು ಡಿಸ್ಮ್ಯಾಂಟಲ್ ಮಾಡೋದು ಬೇಡ ಅಂತ ಇಟ್ಟಿದ್ದೇವೆ. ಇಲ್ಲ, ಯಾಕೆಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಇದೆ, ಒರಿಸ್ಸಾದಲ್ಲಿದೆ, ಅಸ್ಸಾಂನಲ್ಲಿದೆ, ಆ ಕಡೆ ಎಲ್ಲ ಆ ಭಾಗದಲ್ಲೆಲ್ಲ ಇದೆ. ಅದರಿಂದ ಅಲ್ಲಿಂದ ಈ ಭಾಗಕ್ಕೆ ಬರುವಂಥ ಸಾಧ್ಯತೆಗಳು ಅನೇಕ ಸಂದರ್ಭದಲ್ಲಿ ಆಗಿದ್ದಾವೆ ಹಿಂದೆ ಎಲ್ಲ. ಅದು ಆಗಬಾರ್ದು. ಒಂದು ವೇಳೆ ಬಂದರೆ ಅದಕ್ಕೆ ನಾವು ತಯಾರಿರಬೇಕು ಅಂತೇಳಿ ನಾವು ಒಂದಷ್ಟು ಪಡೆಯನ್ನು ಹಾಗೆ ಇಟ್ಕೊಂಡಿದ್ದೇವೆ. ಎಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ, ಇನ್ವೆಸ್ಟಿಗೇಷನ್ನು ಒಂದು ದಿವಸದಲ್ಲಿ, ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಮುಗಿದೋಗೋದಿಲ್ಲ. ಅದಕ್ಕೆ ನಾವು ಬುಡಕ್ಕೆ ಹೋಗಬೇಕಲ್ಲ, ಇದರ ಎಲ್ಲಿಂದ ಆಯಿತು, ಯಾರು ಇದರ ಹಿಂದೆ ಇದ್ದಾರೆ, ಅದನ್ನೆಲ್ಲ ನಾವು ತಿಳ್ಕೊಬೇಕಾದ್ರೆ ಇನ್ವೆಸ್ಟಿಗೇಷನ್ ಭಾಳ ಥರೋ ಇನ್ವೆಸ್ಟಿಗೇಷನ್ ಆಗಬೇಕು. ಅದನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಪರ್ಸನಲ್ ರೈವಲ್ರಿಯಿಂದ ಆಗಿದೆ, ಇನ್ನೊಂದು ಕಡೆ ಅದು ಕೋಮು ದ್ವೇಷದಿಂದ ಆಗಿದೆ. ಯಾವುದು ಇದ್ರ ಗೊತ್ತಿಲ್ಲ ನಮಗೀಗ ಏನು ಹೇಳಕ್ಕೆ ತನಿಖೆಯ ವರದಿ ಬರೋವರೆಗೂ ಪರ್ಸನಲ್ ರೈವಲ್ರಿಯಿಂದ ಆಗಿದೆಯಾ, ಕೋಮು ದ್ವೇಷದಿಂದ ಆಗಿದೆಯಾ ಏನನ್ನು ನಾವು ಹೇಳೋಕ್ಕಾಗೋದಿಲ್ಲ. ವರದಿ ಬಂದ ಮೇಲೆ ಅದನ್ನು ನಾವು ಹೇಳ್ಬೋದು. ಈಗ ಸುಭಾಷ್ ಶೆಟ್ಟಿ ಮರ್ಡರ್ ಕೇಸನ್ನು ಅಲ್ಲ, ನಾವು ಮ್ಯಾಂಡೇಟ್ ಅವ್ರದ್ದು ತಗೊಳ್ಳೋದಕ್ಕೆ ಅವರಿಗೆ ಅಧಿಕಾರ ಇದೆ. ಅವರು ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಅದರಿಂದ ಅವರಿಗೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಈಗ ನೀವೇನಾದರೂ ಅಶ್ರಫ್ ಮತ್ತೆ ರೆಹಮಾನ್ ಅವ್ರಿಗೆ ಅದು ಕೇಳಿಲ್ಲ, ಎನ್ ಐ ಅವ್ರು ಕೇಳಿಲ್ಲ. ನೀವೇನಾದರೂ ಕೊಡ್ತೀರಾ? ನೋಡೋಣ, ನಮ್ಮ ಪೊಲೀಸ್ನವರು ಸಮರ್ಥರಿದ್ದಾರೆ, ಸಮರ್ಥರಿಲ್ಲ ಅಂತ ಅಲ್ಲ. ಅವರೇನು ಎನ್ ಐ ಅವ್ರು ಕೇಳಿದ್ದಾರೆ, ಅವರು ಸ್ಪೆಸಿಫಿಕ್ಕಾಗಿ ಆ ಕೇಸ್ ಯಾಕೆ ಕೇಳಿದ್ದಾರೆ ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಪೊಲೀಸು ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಕೂಡ ಸಮರ್ಥರಿದ್ದಾರೆ, ಮಾಡ್ತಾರೆ. ಸರ್, ಈಗ ಈ ರೆಹಮಾನ್ ಕೇಸ್ ಮತ್ತೆ ಅಶ್ರಫ್ ಕೇಸನ್ನು SIT ರಚನೆ ಏನಾದರೂ ಮಾಡ್ತೀರಾ? ಇಲ್ಲ, ಈಗ ನಾವು ಏನು ತನಿಖೆ ನಡೀತಾ ಇದೆ, ಅಗತ್ಯತೆ ಬಿದ್ದರೆ ಇನ್ನೂ ಹೆಚ್ಚು ತೀವ್ರವಾಗಿ ಮಾಡ್ತೇವೆ. ಎರಡು ಮೂರು ಕಾರಣಗಳಿದ್ದಾವೆ. ಒಂದು, ಅನೇಕ ಸಮುದಾಯಗಳು ಅವರ ಧ್ವನಿಯನ್ನು ಎತ್ತಿದೋ, ನಮ್ಮ ಸಮುದಾಯ, ನಮ್ಮ ಜಾತಿ ಕಡಿಮೆಯಾಗಿದೆ, ಹೆಚ್ಚಾಗಿದೆ, ನಾವು ನಿರೀಕ್ಷಿಸಿದ ಮಟ್ಟಕ್ಕೆ ಆ ಸಂಖ್ಯೆ ಇಲ್ಲ ಅಂತಕ್ಕಂಥ ಮಾತನ್ನು ಅನೇಕ ಸಮುದಾಯಗಳು ಸರ್ಕಾರದ ವಿರುದ್ಧವಾಗಿ ಮಾತಾಡಿದರು. ಅದರ ಜೊತೆಗೆ ಈ ಒಂದು ನಾವೇನು ಕಾಂತರಾಜು ಅಥವಾ ಜಯಪ್ರಕಾಶ್ ಹೆಗಡೆ ಈ ಕಮಿಷನ್ ಅವರು ಕೊಟ್ಟಂಥ ವರದಿಯಲ್ಲಿ ಬಂದಿರತಕ್ಕಂಥ ಡೇಟಾ 10 ವರ್ಷ ಹಳೆಯದು. ಆ 10 ವರ್ಷದಲ್ಲಿ ಜನಸಂಖ್ಯೆ ಸ್ವಾಭಾವಿಕವಾಗಿ ಜಾಸ್ತಿ ಆಗಿದೆ, ಅದು ಕೂಡ ಸೇರಬೇಕಲ್ಲ. ಹಾಗಾಗಿ ಇದನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳಿ ಅಂಥೇಳಿ ಅನೇಕ ಜನ ಸಲಹೆ ಮಾಡಿದರು. ಅದರ ಜೊತೆಗೆ ನಮ್ಮ ಹೈಕಮಾಂಡ್ನವರು ಕೂಡ ಇದನ್ನು ಮಾಡುವಾಗ ಸರಿಯಾಗಿ ಮಾಡಿ ಹಾಗೆ ಅಂತೇಳಿ ಹೇಳಿದರು. ಅಂಥೇಳಿ ನಾವು ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ ತಗೊಂಡಿದ್ದೇವೆ. ಇದನ್ನು ರೀಸರ್ವೆ ಮಾಡಬೇಕು, ಪುನರ್ ವಿಮರ್ಶೆ ಮಾಡಿ ಪುನರ್ ಸರ್ವೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದೆ ಸರ್ಕಾರ. ಅದಕ್ಕೆ ಒಂದು ನಿಗದಿನೂ ಕೂಡ ಸಮಯವನ್ನು ನಿಗದಿನೂ ಮಾಡ್ತಾರೆ. ಆ ಸಮಯದ ಒಳಗಾಗಿ ಇದನ್ನು ಮಾಡಬೇಕು ಅಂತ ಯಾವ ಒಂದು ವಿನಂತಿ ಸರ್ಕಾರದ ವತಿಯಿಂದ ಏನು ಅಂತ ಹೇಳಿದರೆ, ಯಾವ ಸಮುದಾಯಕ್ಕೆ ಆತಂಕ ಇದೆ, ಯಾವ ಸಮುದಾಯಕ್ಕೆ ನಮ್ಮ ಜಾತಿ ಸರಿಯಾಗಿ ಅವರು ಎನ್ಯುಮರೇಟ್ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಇದೆ, ಅವರು ಈಗ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದನ್ನು ಮಾಡಿಕೊಳ್ಬೇಕು ಅಂತೇಳಿ ನಾನು ಜನಸಮುದಾಯದಲ್ಲಿ ವಿನಂತಿ ಮಾಡ್ತೀನಿ. ಈ ಹಿಂದಿನ ಕೋಮು ವೈಷಮ್ಯ ಪ್ರಕರಣಗಳಿದೆ, ಈ ಹಿಂದೆ ಅದನ್ನು ಕೂಡ ಈ SIF ಅಲ್ಲ, ಇವರು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೋಗೋದಿಲ್ಲ ಈಗ. ದಿಸ್ ಈಸ್ ನಾಟ್ ಅನ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ದಿಸ್ ಈಸ್ ಎ ಸ್ಟ್ರೈಕಿಂಗ್ ಫೋರ್ಸ್. ಎಲ್ಲಿಯಾದರೂ ಆ ರೀತಿ ಆದರೆ ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೆ ಏನೆಲ್ಲ ಮಾಡಬೇಕು ಮಾಡ್ತಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. ಕೊನೆಗೂ ಕರಾವಳಿಯಲ್ಲಿ ಕೋಮು ಸಂಘರ್ಷ ತಡೆಗೆ ವಿಶೇಷ ಕಾರ್ಯಪಡೆ ರಚನೆ ಮಾಡಲಾಗಿದೆ ಸರ್. ಇದು ಹೇಗೆ ಕಾರ್ಯನಿರ್ವಹಿಸಲಿದೆ ಅಂತ ನೋಡಿ. ಈಗ ಸ್ಥಾಪನೆ ಮಾಡಿರುವಂತಹ ಈ ಕೋಮು ಸಂಘರ್ಷ ನಿಗ್ರಹ ಪಡೆ ಅಂತ ನಾವು ಹೇಳ್ತೀವಿ. ಇದಕ್ಕೆ ಮಂಗಳೂರು ನಗರ ಪೊಲೀಸ್ ಆಯುಕ್ತರು ಚೀಫ್ ಆಗಿರ್ತಾರೆ. ಇದು 3 ಜಿಲ್ಲೆಗಳನ್ನು ಒಳಗೊಂಡಿರುವಂತಹ ಒಂದು ಕಾರ್ಯಪಡೆ. ದಕ್ಷಿಣ ಕನ್ನಡ, ಉಡುಪಿ, ಮತ್ತೊಂದು ಶಿವಮೊಗ್ಗ. ಯಾಕಂತ ಹೇಳಿದರೆ ಈ 3 ಜಿಲ್ಲೆಗಳಲ್ಲೇ ಕೋಮು ಸಂಘರ್ಷಗಳು ಆಗಿಂದಾಗೆ ಸೃಷ್ಟಿಯಾಗ್ತವೆ.
ಜನರಲ್ಲಿ ಆತಂಕವನ್ನು ಉಂಟು ಮಾಡ್ತವೆ ಎನ್ನುವುದು ಸರ್ಕಾರದ ನಿಲುವು, ಅದು ವಾಸ್ತವ ಕೂಡ. ಯಾಕಂತ ಹೇಳಿದರೆ ಚಿಕ್ಕ ಚಿಕ್ಕ ಘಟನೆಗಳು ಸಹ ಇಲ್ಲಿ ಕೋಮು ಸಂಘರ್ಷದ ರೀತಿಯಲ್ಲಿ ಬಿಂಬಿಸಲ್ಪಡ್ತವೆ. ಅದು ನಿಮಗೆ ಅಕ್ರಮ ಗೋಸಾಗಾಟಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ತಡೆಯುವುದು, ಒಬ್ಬರು ಗಲಾಟೆ ಮಾಡುವುದು, ಅದರಿಂದಾಗಿ ಒಂದು ಗುಂಪು ಕ್ರಿಯೇಟ್ ಆಗುವುದು, ಅಲ್ಲಿಗೆ ಹೊಡೆದಾಟಗಳಾಗುವುದು, ಸಂಘರ್ಷಗಳಾಗುವುದು, ಇಂಥದ್ದನ್ನು ಸೇರಿಸಿದಂತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಇಲ್ಲಿ ಎರಡೂ ಸಮುದಾಯಗಳು ಪ್ರಬಲವಾಗಿ ಇರುವುದರಿಂದ ಹಿಂದೂ ಸಮುದಾಯ ಎಷ್ಟು ಪ್ರಬಲವಾಗಿದೆಯೋ ಅಷ್ಟೇ ಪ್ರಬಲವಾಗಿ ಇಲ್ಲಿ ಮುಸ್ಲಿಂ ಸಮುದಾಯವೂ ಇದೆ. ಆದ್ದರಿಂದಾಗಿ ಇಂತಹ ಸಂಘರ್ಷಗಳಿಗೆ ಆಗಾಗ ಕಾರಣವಾಗ್ತದೆ. ಅದರಿಂದಾಗಿ ಅದನ್ನು ತಡೆಗಟ್ಟಬೇಕು ಅಂತೇಳಿ. ಇದರಲ್ಲಿ ವಾಸ್ತವ ಏನು ಅಂತ ಹೇಳಿದರೆ 5% ಮಂದಿ ಮಾತ್ರ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವವರು ಇರೋದು. 95% ಮಂದಿಗೆ ಇಲ್ಲಿ ಅಶಾಂತಿ ಬೇಡ. ಈ ಪ್ರದೇಶಗಳು ಶೈಕ್ಷಣಿಕ ಹಬ್ಬು, ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಕೆಲಸ ಮಾಡುವಂಥ, ವಿದ್ಯಾರ್ಜನೆ ಮಾಡುವಂಥ ಹಲವಾರು ಉದ್ದಿಮೆಗಳಿವೆ. ಬೇರೆ ಬೇರೆ ರಾಜ್ಯಗಳಿಂದ ಬಂದ ನೌಕರರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ತಳಮಟ್ಟದ ನೌಕರರಿಂದ ಹಿಡಿದು ಉನ್ನತ ಮಟ್ಟದ ನೌಕರರವರೆಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದವರಿದ್ದಾರೆ. ಇಲ್ಲಿ ಗಾರೆ ಕೆಲಸದವರು ಪಶ್ಚಿಮ ಬಂಗಾಳದಿಂದ ಬರ್ತಾರೆ, ಸಾರಣೆ ಮಾಡುವವರು ಬಿಹಾರದಿಂದ ಬರ್ತಾರೆ. ಈ ರೀತಿಯ ಪರಿಸ್ಥಿತಿ ಇದೆ. ಆದ್ದರಿಂದಾಗಿ ಇಲ್ಲಿ ಒಂದು ಶಾಂತಿ ನೆಲೆಸಬೇಕು ಅಂತ ಹೇಳಿದೆ. ಇತ್ತೀಚೆಗೆ ನಡೆದಂಥ 2 ಹತ್ಯೆ ಪ್ರಕರಣಗಳು ಇಲ್ಲಿಯ ಜನರ ಮನಸ್ಸನ್ನು ಕದಡಿದೆ, 2 ಸಮುದಾಯದ ಜನರ ಮನಸ್ಸನ್ನು ಕದಡಿದೆ. ಅದನ್ನು ಬಿಂಬಿಸಿದ ರೀತಿಯೂ ಸಹ ಅದೇ ರೀತಿ ಇದೆ. ಆದ್ದರಿಂದಾಗಿ ಇಲ್ಲಿ ಇಂತಹ ಒಂದು ವಿಶೇಷ ಕಾರ್ಯಪಡೆ ಅಗತ್ಯ ಇದೆ ಎನ್ನುವುದನ್ನು ಸರ್ಕಾರ ಮನಗಂಡಿದೆ. ಆದ್ದರಿಂದಾಗಿ ಇಲ್ಲಿಗೆ ನಿಯೋಜಿತವಾಗಿದೆ. ಅದರ ಉದ್ಘಾಟನೆ ಇವತ್ತು ನಡೆಯಿತು. ರಾಜ್ಯದ ಗೃಹ ಸಚಿವರಾದ ಜಿ ಪರಮೇಶ್ವರರು ಉದ್ಘಾಟಿಸಿದರು. ಈ ಹಿಂದೆ ಈ ಜಿಲ್ಲೆಯಲ್ಲೇ ಕೆಲಸ ಮಾಡಿದಂಥ ಮುರುಗನ್ ಅವರು ಬಂದಿದ್ದರು, ಅವರು ADGP ಆಗಿದ್ದಾರೆ, ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಪಡೆಯ ಅಗತ್ಯ ಇತ್ತ ಎನ್ನುವುದಕ್ಕೆ ಉತ್ತರವಾಗಿ ಏನು ಹೇಳ್ಬೋದು ಅಂತ ಹೇಳಿದರೆ, ಇಂತಹ ಪಡೆ ಒಂದು ಅಗತ್ಯ ಇತ್ತು, ಆದರೆ ಆ ಪಡೆಗೆ ಸರಿಯಾದ ರೀತಿಯಲ್ಲಿ ಅಧಿಕಾರ ಬೇಕಿತ್ತು ಎನ್ನುವ ಇದು. ಅದಕ್ಕೆ ಗೃಹ ಸಚಿವರು ಹೇಳ್ತಾರೆ, ಇದು ತನಿಖಾ ಏಜೆನ್ಸಿ ಅಲ್ಲ ಅಂತ, ಇದೊಂದು ಸ್ಟ್ರೈಕಿಂಗ್ ಫೋರ್ಸ್, ಕೇವಲ ಕಾರ್ಯಾಚರಣೆ ಮಾತ್ರ ನಮ್ಮ ಈ ಪಡೆಯ ಜವಾಬ್ದಾರಿ. ಏನು ಗಲಾಟೆ ಆಯಿತು ಅಲ್ಲಿಗೆ ಹೋಗಿ ಅದನ್ನು ತಹಬಂದಿಗೆ ತರುವುದು ಮಾತ್ರ ಅದರ ಜವಾಬ್ದಾರಿ. ಸ್ಟ್ರೈಕಿಂಗ್ ಫೋರ್ಸ್, ತನಿಖೆ ಅವರಿಗೆ ಸಂಬಂಧಪಟ್ಟದಲ್ಲ, ಅದನ್ನು ಸ್ಥಳೀಯ ಪೊಲೀಸರು ಮಾಡ್ತಾರೆ ಅಂತೇಳಿ. ಅಂತಹ ಸ್ಟ್ರೈಕಿಂಗ್ ಫೋರ್ಸ್ ಅನ್ನು ಸ್ಥಾಪನೆ ಮಾಡುವ ಉದ್ದೇಶದ ಹಿಂದೆ ಒಂದು ರೀತಿಯ ಬೆದರಿಕೆ ತಂತ್ರವೂ ಇರ್ತದೆ. ಜನಸಾಮಾನ್ಯರ ಮೇಲೆ ನಿಮ್ಮಲ್ಲಿ ಇಂಥ ಒಂದು ಗುಮ್ಮವನ್ನು ಬಿಡ್ತೇವೆ ಎನ್ನುವ ಸೂಚನೆಯೂ ಇರ್ತದೆ, ಇಲ್ಲಂತ ಏನಿಲ್ಲ. ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಯಾವುದೇ ರೀತಿಯ ಒಂದು ಪ್ರತಿಭಟನೆ ಮಾಡುವುದು ಪ್ರಜಾಪ್ರಭುತ್ವದಲ್ಲಿ ಒಂದು ಹಕ್ಕು. ಪ್ರತಿಭಟನೆ ಎನ್ನುವುದು ಪ್ರಜಾಪ್ರಭುತ್ವದ ಹಕ್ಕು. ಕೇವಲ ಇಲ್ಲಿ ಮಾತ್ರ ಪ್ರತಿಭಟನೆ ಆಗುವುದು, ದೇಶಾದ್ಯಂತ ವಿವಿಧ ಕಾರಣಗಳಿಗಾಗಿ ಪ್ರತಿಭಟನೆ ಆಗ್ತದೆ. ನೀವು ಪ್ರತಿಭಟನೆಯನ್ನು ಬಲಪ್ರಯೋಗದ ಮೂಲಕ ಹತ್ತಿಕ್ಕುವ ಹಾಗೆ ಇಲ್ಲ. ಆದರೆ ನೀವು ಇಂಥದ್ದು ಒಂದು ಸ್ಟ್ರೈಕಿಂಗ್ ಫೋರ್ಸನ್ನು ಇಟ್ಟುಕೊಂಡು ನೀವು ಆ ಪ್ರತಿಭಟನೆಯನ್ನು ಹತ್ತಿಕ್ಕುತ್ತೇವೆ ಮತ್ತು ಬಲಪ್ರಯೋಗ ಮಾಡುತ್ತೇವೆ ಎಂದು ಬೆದರಿಕೆ ಒಡ್ಡುವಂಥ ಸಾಧ್ಯತೆಗಳು ಇರ್ತದೆ. ಆದ್ದರಿಂದ ಹೇಳಿದ್ದು ನಾವು, ಇದು ಒಂದು ರೀತಿಯಲ್ಲಿ ಸಭ್ಯ ನಾಗರಿಕ ಸಮಾಜಕ್ಕೆ ಒಳ್ಳೆಯದೇ. ಆದರೆ ಅದೇ ರೀತಿ ಬೇರೆ ರೀತಿಯಲ್ಲಿ ಇದು ವರ್ತನೆ ಹೋದರೆ ಅದು ನಾಗರಿಕ ಸಮಾಜಕ್ಕೆ ಅಪಾಯಕಾರಿ. ಯಾಕಂತ ಹೇಳಿದರೆ ನಾವು ಇದನ್ನು ವಸ್ತು ನೋಡುವುದಲ್ಲ, ಈ ಪಾರ್ಟಿಗಳು ಮಾಡೋದನ್ನು ನಾವು ವಸ್ತು ನೋಡುವುದಲ್ಲ. ಈ ಹಿಂದೆ ನಾವು ಹಲವಾರು ವರ್ಷಗಳಿಂದ ನೋಡಿಕೊಂಡು ಬಂದಿದ್ದೇವೆ, ಯಾವ ಯಾವ ಕಾರಣಕ್ಕಾಗಿ ಯಾವ ಯಾವ ಪಡೆಗಳನ್ನು ಇಲ್ಲಿ ರಚಿಸಲಾಯಿತು, ಮತ್ತೆ ಅದು ಹೇಗೆ ಕುಲಗೆಟ್ಟು ಹೋಯಿತು ಎನ್ನುವುದು ಸಹ ಗೊತ್ತಿದೆ ನಮಗೆ. ಯಾಕಂದರೆ ಕಳೆದ 30 ವರ್ಷಗಳಿಂದ ಅದನ್ನು ನಿರಂತರವಾಗಿ ವಾಚ್ ಮಾಡ್ಕೊಂಡು ಬರ್ತಿರೋದ್ರಿಂದ ನಮಗೆ ಅದೆಲ್ಲ ಹೇಗೆ ಕುಲಗಟ್ಟು ಹೋಯ್ತು ಅಂತ ಹೇಳಿ ನಿಮಗೊಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಜಿಲ್ಲಾ ಅಪರಾಧ ಪತ್ತೆ ದಳ ಅಂತ ಇದೆ, ಡಿಸ್ಟ್ರಿಕ್ಟ್ ಕ್ರೈಮ್ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಹೇಳಿ. ಒಬ್ಬ ಇನ್ಸ್ಪೆಕ್ಟರ್ ಮತ್ತು 8 ಮಂದಿ ಹೆಡ್ ಕಾನ್ಸ್ಟೇಬಲ್ಗಳು ಇರಬೇಕಾದಂಥ ಒಂದು ಪಡೆ ಒಂದು ಜಿಲ್ಲೆಯಲ್ಲಿ, ಆಯಿತಾ. ಅದು ಸರ್ಕಾರಿ ಆದೇಶದ ಪ್ರಕಾರವೇ
ಫಾರ್ಮೇಷನ್ ಆಗಿರುವಂಥದ್ದು. ಸರ್ಕಾರಿ ಆದೇಶದ ಮೊದಲೇ ಅಂಥ ಒಂದು ಪಡೆ ಫಾರ್ಮೇಷನ್ ಆಗುವ ಮೊದಲೇ ಇಡೀ ರಾಜ್ಯದಲ್ಲೇ ಮೊದಲ ಬಾರಿಗೆ ಜಿಲ್ಲಾ ಅಪರಾಧ ಪತ್ತೆ ದಳ ಅಂತ ಹೇಳಿ ಸ್ಥಾಪನೆಯಾದದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದು ಸಹ ಎಸ್ ಕೆ ಪೂಂಜಾ ಅಂತ ಹೇಳಿ ಒಬ್ಬರು ದಕ್ಷಿಣ ಕನ್ನಡ ಜಿಲ್ಲಾ ಎಡಿಷನಲ್ SP ಆಗಿದ್ದಂಥ ಸಂದರ್ಭದಲ್ಲಿ ಅವರು ಕೇಬಲ್ ಕಳ್ಳತನವನ್ನು ತಡೆಗಟ್ಟಲಿಕ್ಕೆ ಬೇಕಾಗಿ ಒಂದು ಟೀಮ್ ಮಾಡಿತ್ತು. ಇವತ್ತಿಗೂ ಸಹ ಇದ್ದಾರೆ, ಎಸ್ ಕೆ ಪೂಂಜಾ ಅವರು ರಿಟೈರ್ಡ್ ಆಗಿದ್ದಾರೆ, ಆದರೆ ಇವತ್ತಿಗೂ ಸಹ ಇದ್ದಾರೆ. ಅವರು ಅದಕ್ಕೆ ಬೇಕಾಗಿ ಆ ಒಂದು ಟೀಮು, ಪೊಲೀಸ್ ಟೀಮನ್ನು ಮಾಡಿದ್ದು. ಅದಕ್ಕೆ ಒಂದು ಜಿಲ್ಲಾ ಅಪರಾಧ ಪತ್ತೆ ದಳ ಅಂತ ಹೇಳಿ ಹೆಸರಿಟ್ಟರು. ಆಗಿನ ಟೆಲಿಕಾಂ ಜನರಲ್ ಮ್ಯಾನೇಜರ್ ಕೆ ರಾಮ ಅವರು ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಮನವಿ ಕೊಡ್ತಾರೆ ಅವರಿಗೆ. ಈಗೀಗೆ ನಮ್ಮ ಟೆಲಿಕಾಂ ಇಲಾಖೆಯ ಕೇಬಲ್ ಕಳ್ಳತನಗಳಾಗ್ತಾ ಇವೆ, ಬೇರೆ ಬೇರೆ ಕಡೆಗಳಲ್ಲಿ ಕೇಬಲ್ ಕಳ್ಳತನಗಳು ಆಗ್ತಾ ಇದೆ, ಅದನ್ನು ತಡೆಗಟ್ಟಲಿಕ್ಕೆ ಒಂದು ಪ್ರಯತ್ನ ಪಡಬೇಕು. ಸ್ಥಳೀಯ ಪೊಲೀಸರ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟರೆ ಕೇಸ್ ರಿಜಿಸ್ಟರ್ ಮಾಡ್ತೇವೆ ಹೊರತು ಮತ್ತೇನು ಆಗೋದಿಲ್ಲ. ಈ ಸಂದರ್ಭದಲ್ಲಿ ಬೇರೆ ಒಂದು ರೀತಿಯ ವದಂತಿಗಳು ಹರಡಿತ್ತು. ಈ ಕೆ ರಾಮ ಅವರೇ ಈ ರೀತಿಯ ಕಳ್ಳತನ ಪ್ರಕರಣಗಳನ್ನು ಹುಯಿಲೆಬ್ಬಿಸುತ್ತಿದ್ದಾರೆ, ಕಳ್ಳತನ ಆಗುವುದಿಲ್ಲ ವಾಸ್ತವವಾಗಿ, ಅದು ಕೇಂದ್ರ ಸರ್ಕಾರಕ್ಕೆ ವಂಚಿಸಲಿಕ್ಕೆ ಬೇಕಾಗಿ ಈ ರೀತಿಯ ಒಂದು ಪ್ರಪಕಟ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವೂ ಬಂತು. ಅದಕ್ಕೆ ಬೇಕಾಗಿ ಅವರು ಪ್ರಾಮಾಣಿಕವಾಗಿ ಹೇಳಿದರು ಹೀಗೆ ಆಗಿದೆ ಅಂತ. ಆಗ ಎಸ್ ಕೆ ಪೂಂಜಾ ಅವರು ಇಂಥ ಒಂದು ಪಾರ್ಟಿಯನ್ನು ಮಾಡಿದರು. ಒಂದು 7-8 ಮಂದಿ ಸಿಬ್ಬಂದಿಗಳನ್ನು, ಒಂದು 2 ಕಾನ್ಸ್ಟೇಬಲು, ಒಬ್ಬರು ASI ಅವರನ್ನೆಲ್ಲ ಸೇರಿಸಿ ಒಂದು ಮಾಡಿದರು. ಅವರು ಸಕ್ಸಸ್ಫುಲ್ ಆಗಿ ಆ ಜಾಲವನ್ನು ಭೇದಿಸಿದರು. ಅದರ ನಂತರ ಅವರು ಪ್ರತಿಯೊಂದು ಪ್ರಕರಣಗಳನ್ನು ಭೇದಿಸ್ತಾ ಹೋದರು. ಒಂದು ಟೀಮ್ ಆಯಿತು. ಅವರಿಗೆ ಬಂದರ್ ಪೊಲೀಸ್ ಠಾಣೆಯ ಮಹಡಿ ಮೇಲೆ ಒಂದು ಜಾಗ ಕೊಡಲಾಗಿತ್ತು. ಅವರು ಅಲ್ಲೇ ಇಂಟ್ರಾಗೇಷನ್ ಮಾಡ್ತಾಯಿದ್ರು, ಅಕ್ಯೂಸ್ಗಳು ತರ್ತಾಯಿದ್ರು, ಮತ್ತು ಒಳ್ಳೆ ರೀತಿಯಲ್ಲಿ ಡಾಕ್ಯುಮೆಂಟೇಷನ್ ಮಾಡಿದರು. ಎಂತೆಂಥ ಕಳ್ಳರು ಇದ್ದಾರೆ ಅಂತೇಳಿ ವಿವಿಧ ರೀತಿಯ ಕಳ್ಳರನ್ನು ನಾವು ಸರಿಯಾಗಿ ನೋಡಿದ್ದ ಆ ಕಾಲದಲ್ಲಿ, ಯಾವ ಯಾವ ರೀತಿಯ ಕಳ್ಳರು ಈ ಸಮಾಜದ ಒಳಗೆ ಬೆರೆತಿದ್ದಾರೆ ಅಂತೇಳಿ ಅಂತಹ ಕಳ್ಳರನ್ನೆಲ್ಲ ಹಿಡಿದ್ರು. ನೂರಾರು ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ರು. ನಿಮಗೆ ಆ ಟೀಮ್ ಹೇಗಿತ್ತು ಅಂತ ಹೇಳಿದರೆ, ಈ ಭಟ್ಕಳದಲ್ಲಿ ಕೋಮುಗಲಭೆ ಆಯಿತು 92ರಲ್ಲಿ. 3 ಮಂದಿಯ 4 ಮಂದಿ ಏನು SP ಗಳು ಟ್ರಾನ್ಸ್ಫರ್ ಆದರು, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗದೆ ಆಯಿತಾ. ಅಂತಹ ಸಂದರ್ಭದಲ್ಲಿ ಇದೇ ಟೀಮು, ಇಲ್ಲಿ ಕಳ್ಳರನ್ನು ಹಿಡಿಯುವಂಥ ಟೀಮು ಭಟ್ಕಳಕ್ಕೆ ಹೋಗಿ 1 ತಿಂಗಳಲ್ಲಿ ಕಾರ್ಯಾಚರಣೆ ಮಾಡಿ ಭಟ್ಕಳದ ಗಲಾಟೆಯನ್ನು ನಿಯಂತ್ರಣ ಮಾಡಿದೆ. ಅಲ್ಲಿ ಮಾಡಿದ್ದು ಇವರು ಬೇರೆ ಏನಿಲ್ಲ, ಇವರು ಇಲ್ಲಿ ಏನು ಕಳ್ಳರಿಗೆ ಮಾಡ್ತಾ ಇದ್ರ ಅದನ್ನಲ್ಲಿ ನಾಗರಿಕರಿಗೆ ಮಾಡಿದ್ದು. ಅದನ್ನಲ್ಲಿ ಮಾಡಲಿಕ್ಕೆ ಅವರಿಂದ ಆಗ್ತಾ ಇರಲಿಲ್ಲ, ಇವರು ಹೋಗಿ ಮಾಡಿದರು. ಆಗ ಆ ಟೀಮು ಎಡಿಷನಲ್ SP PH ರಾಣೆ ಅವರ ಅಧೀನದಲ್ಲಿ ಇತ್ತು. ಆ ರೀತಿಯಾಗಿ ಮಾಡಿದೆ. ಇದು DCIB ಟೀಮು. ಅದ ನಂತರ ಇಲ್ಲಿ ಕಮಿಷನರೇಟ್ ಬಂದಾಗ CCB ಬಂತು, DCIB ಇತ್ತು. ಅದನ್ನು ಜಿಲ್ಲಾ ಮಟ್ಟಕ್ಕೆ ಟ್ರಾನ್ಸ್ಫರ್ ಮಾಡೋದಂತ ಅದು ಮತ್ತೆ ಬಂಟ್ವಾಳದಲ್ಲಿ ಇತ್ತು. ಮತ್ತು ಅದನ್ನು ಅಲ್ಲಿಂದ ಅಲ್ಲಿಗೆ ವಿಸರ್ಜನೆ ಮಾಡಿದರು. ಈಗ ಅವಶ್ಯಕ ಬಿದ್ದರೆ ಆ ಟೀಮಲ್ಲಿದ್ದವರನ್ನು ಒಂದು ಕಡೆಯಲ್ಲಿ ಸೇರಿಸಿ ಒಂದು ಕೇಸಿನ ತನಿಖೆಯನ್ನು ಕೊಡ್ತಾರೆ. ಕೆಲವು ವಿಟ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು IT ಅಧಿಕಾರಿಗಳಂತ ಹೇಳಿ ಬಂದು ಸಿಂಗಾರಿ ಬೀಡಿಯ ಮನೆಗೆ ನುಗ್ಗಿ ಕೋಟ್ಯಂತರ ರೂಪಾಯಿ ದೋಚಿಕೊಂಡು ಹೋದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದು ಟೀಮ್ ಮಾಡಿದ್ರು. ಅದರಲ್ಲಿ ಇವರು ಸಹ ಇದ್ದರು. ಅದರಿಂದ ಸ್ಪೆಸಿಫಿಕ್ ಆಗಿ ಈಗ ಜಿಲ್ಲಾ ಅಪರಾಧ ಪತ್ತೆ ದಳ ಅನ್ನೋಂಥ ಟೀಮ್ ಇಲ್ಲ, ಆಯಿತಾ. ಅದರ ನಂತರ ಆ ಟೀಮ್ ಇರುವಾಗಲೇ ಅನಿವಾರ್ಯ ಸಂದರ್ಭದಲ್ಲಿ ಅಶಿತ್ ಮೋಹನ್ ಪ್ರಸಾದ್ ಇಲ್ಲಿ SP ಆಗಿದ್ದಾಗ ಆ್ಯಂಟಿ ರೌಡಿ ಸ್ಕ್ವಾಡ್ ಅಂತ ಮಾಡಿದರು, ರೌಡಿ ನಿಗ್ರಹ ದಳ ಅಂತೇಳಿ. ಆಗ ಪಣಮೂರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಜಯಂತ್ ವಿ ಶೆಟ್ಟಿ ಅವರು ಅದರ ಲೀಡರ್ಶಿಪ್ ಕೊಟ್ಟರು ಅವರಿಗೆ. ಅದು ಯಾಕೆ ಕಾರಣ ಆಯಿತು ಅಂತ ಹೇಳಿದರೆ, ಮಣ್ಣಗುಡ್ಡೆಯಲ್ಲಿ ರಾತ್ರಿ 11 ಗಂಟೆಯ ವೇಳೆಗೆ ಒಬ್ಬ ರೌಡಿಯ ಮರ್ಡರ್ ಆಯಿತು. ಆ ರೌಡಿಯ ಹೆಸರು ಚಿಮಿನಿ ಸಂತು. ಮತ್ತೊಬ್ಬ ರೌಡಿ ತಂಡ ಬರ್ಕೆಯದ್ದು, ವಿನಯ, ದೆಂಜು ಇವರೆಲ್ಲ ಸೇರಿ ಮರ್ಡರ್ ಮಾಡಿದರು ಅಂತೇಳಿ ಒಂದು ಉರ್ವ ಠಾಣೆಯಲ್ಲಿ ಕೇಸು ದಾಖಲಾಯಿತು. ಅದರ ಘಟನೆಯ ಬೆನ್ನಿಗೆ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ, ಠಾಣಾ ವ್ಯಾಪ್ತಿಯಲ್ಲಿ ಅಡ್ಡೂರಿನಲ್ಲಿ ಪೊಳ್ಳಿ ಕಮಲಾಕ್ಷ ಎಂಬವರ ಮೇಲೆ ಅಟ್ಯಾಕ್ ಆಯಿತು. ಅವರನ್ನು ಗಂಭೀರ ಸ್ಥಿತಿಯಲ್ಲಿ SS ಹಾಸ್ಪಿಟ್ಲಿಗೆ ದಾಖಲು ಮಾಡಲಾಗಿತ್ತು. ಚಿಮಿನಿ ಸಂತು ಮರ್ಡರ್ ಆಗಿ ಒಂದು 2-3 ದಿವಸದ ನಂತರ ಆ ಅಟ್ಯಾಕ್ ಆಗಿರೋದು.
ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ಮೂಡುಶೆಡ್ಡೆ ರೋಯಿ ಮತ್ತವನ ಟೀಮ್ ಅಂತೇಳಿ ಪೊಲೀಸರಿಗೆ ಮಾಹಿತಿ ಇತ್ತು. ಈ ಕಮಲಾಕ್ಷನನ್ನು SS ಹಾಸ್ಪಿಟಲ್ಗೆ ದಾಖಲಿಸಲಾಗಿತ್ತು. ಈ ಸಂದರ್ಭದಲ್ಲಿ ಚಿಮಿನಿ ಸಂತು ಮರ್ಡರ್ ಕೇಸಲ್ಲಿ ವಾಂಟೆಡಲ್ಲಿದ್ದಂತಹ ತಂಡ ಅಂದರೆ ಬರ್ಕೆಯದ್ದು ಇವರೆಲ್ಲ ಇವರು SS ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಅವನನ್ನು ನೋಡಿ ಹೊರಗೆ ಬಂದಾಗ ಅಲ್ಲಿ ಎದುರಿಗೆ ಸಿಕ್ಕಿದಂಥ ಅರ್ಜುನ ಎಂಬಾತನಿಗೆ ಈ ಆಕ್ಸಿಜನ್ ಇದರದ್ದು ಗ್ಲೂಕೋಸ್ ಬಾಟ್ಲಿಯಲ್ಲಿ ಹಲ್ಲೆ ಮಾಡಿದರು. ಅರ್ಜುನ ಅವನು ಬೇರೆ ಯಾರನ್ನು ನೋಡಲಿಕ್ಕೆ ಬಂದವನು, ಇನ್ನೊಂದು ಟೀಮಲ್ಲಿ ಇದ್ದವನು. ಇವನು ಯಾಕೆ ಇಲ್ಲಿ ಬಂದ ಅಂತ ಹೇಳಿ ಇವರಿಗೆ ಸಂಶಯ ಬಂದು ಅವನಿಗೆ ಹಾಕಿದ್ದು. ಈ 2-3 ಘಟನೆಗಳು, ಒಂದು ಚಿಮಿನಿ ಸಂತು ಮರ್ಡ್ರು, ಅದರ ಬೆನ್ನಿಗೆ ಪೊಳ್ಳೆ ಕಮಲಾಕ್ಷ ಮರ್ಡ್ರು, ಅರ್ಜುನನೊಂದು ಅಟೆಂಪ್ಟ್ ಮರ್ಡ್ರು, ಇದು ಆಗಿನ SP AM ಪ್ರಸಾದರನ್ನು ವಿಚಲಿತ ಮಾಡಿದ್ರು. ಆಗ ಅವರು ಆಲೋಚನೆ ಮಾಡಿದ್ರು ಇದಕ್ಕೊಂದು ನಾವೊಂದು ವಿಶೇಷ ಟೀಮ್ ಮಾಡಬೇಕು ಅಂತ. ಆಗ ಪಣಂಬೂರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು ಜಯಂತ್ ವಿ ಶೆಟ್ಟಿ, ಅವರು ಈ ಹಿಂದೆ ಕಂಕನಾಡಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು, ಮೂಲತಃ ಹುಬ್ಬಳ್ಳಿಯವರಾಗಿದ್ದರೂ ಸಹ ಅವರ ಬೇರುಗಳು ದಕ್ಷಿಣ ಕನ್ನಡದೇ ಬೇರು. ಅದರಿಂದಾಗಿ ಅವರನ್ನು ಅದಕ್ಕೆ ಟೀಮ್ ಮಾಡಿದ್ರು. ಮತ್ತು ಅವರಿಗೊಂದು ಮುಕ್ತ ಅವಕಾಶ ಕೊಟ್ಟರು. ಆ ಟೀಮಿಗೆ ಯಾರು ಬೇಕು ಆ ಸ್ಟಾಫನ್ನು ನೀವೇ ಆಯ್ಕೆ ಮಾಡಿಕೊಳ್ಳಿ, ನಾನು ಮೆಮೊ ಕೊಡ್ತೇನೆ ಅಂತ. ಹಾಗೆ ಅವರು ಒಂದು ಲಿಸ್ಟ್ ಮಾಡಿದರು, SP ಕೊಟ್ಟರು. SP ಅವರು ಅವರಿಗೆಲ್ಲ ಮೆಮೊ ಕೊಟ್ಟರು, ಹೋಗಿ ಪಣಂಬೂರು ಠಾಣೆಯಲ್ಲಿ ರಿಪೋರ್ಟ್ ಮಾಡಿ ಅಂತ ಹೇಳಿದರು. ಹಾಗೆ ಅವರೆಲ್ಲ ಹೋದರು. ಆಗ ಅವ್ರು ಹೇಳಿದರು, ಉದ್ದೇಶ ಹೇಳಿದ್ರು, ಈಗೀಗ ಸಂಗತಿ ನಮ್ಮ ಕೆಲಸ ಇರೋದು ರೌಡಿಸಮನ್ನು ನಿಯಂತ್ರಣ ಮಾಡೋದು ಅಂತ ಹೇಳಿ ಯಾವ್ಯಾವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾರೆಲ್ಲ ರೌಡಿಗಳಿದ್ದಾರೆ ಎನ್ನುವುದನ್ನು ಲಿಸ್ಟ್ ಮಾಡಬೇಕು ನಾವು ಫಸ್ಟಿಗೆ. ಎಷ್ಟು ಮಂದಿಯನ್ನು ಎತ್ತಿಕೊಂಡು ಬರಬೇಕು ಎನ್ನುವುದು ನಮಗೆ ಸುರಿಗೆ ಗೊತ್ತಿರಬೇಕು, ಯಾರನ್ನಂತ ಹೇಳಿ. ಅದರಿಂದ ಎಲ್ಲರೂ ಲಿಸ್ಟ್ ಮಾಡಿ ಅಂತ ಹೇಳಿ. ಹಾಗೆ ಅವರ ಒಟ್ಟಿಗಿದ್ದ ಸ್ಟಾಫ್ಗಳಿಗೆಲ್ಲ ಗೊತ್ತಿತ್ತು, ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೆಲಸ ಮಾಡಿದವರೇ. ಆದ್ದರಿಂದ ಅವರು ಒಂದೊಂದು ಲಿಸ್ಟ್ ಮಾಡಿದರು. ಅದರಲ್ಲಿ 3 ಥರದ ಲಿಸ್ಟ್ ಮಾಡಿದರು. ಒಂದು ಆಕ್ಟಿವ್ ರೌಡಿಗಳು ಮತ್ತು ನಟೋರಿಯಸ್ಗಳು. ಅದರ ಲೀಡರ್ ಯಾರು, ಮುಖ್ಯವಾಗಿ ಲೀಡರ್ ಯಾರು, ಅವರ ಒಟ್ಟಿಗೆ ಯಾರು, ಅದರ ನಂತರದ ರೌಡಿಗಳು ಯಾರು, ಈ ರೀತಿಯಾಗಿ ಒಂದು ಲಿಸ್ಟ್ ಮಾಡಿದ್ರು. ಸರಿ, ಸುಮಾರು ಒಂದು 100 ಮಂದಿ ರೌಡಿಗಳ ಲಿಸ್ಟ್ ರೆಡಿ ಮಾಡಿದರು. 100 ಮಂದಿ ರೌಡಿಗಳ ಲಿಸ್ಟ್ ಮಾಡಿದರು. ಇದು ಒಂದನೇ ಇದರಲ್ಲಿ. ಹಾಗೆ ಎಲ್ಲ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳ ರೌಡಿಗಳು ಎಷ್ಟಿದ್ದಾರೆ ಇದನ್ನೆಲ್ಲವನ್ನು ಲಿಸ್ಟ್ ಮಾಡಿದ್ದಾರೆ. ಅದನ್ನು ನಾವು ಸುರಿಗೆ ಇಲ್ಲಿ ಕಂಟ್ರೋಲ್ ಮಾಡಬೇಕು. ಮಂಗಳೂರನ್ನು ನಾವು ಕಂಟ್ರೋಲ್ ಮಾಡಿದರೆ ಇಡೀ ಜಿಲ್ಲೆ ತನ್ನಿಂತಾನೇ ಕಂಟ್ರೋಲ್ ಆಗ್ತದೆ ಎನ್ನುವ ಒಂದು ಕಲ್ಪನೆ ಇತ್ತು. ಅದರಿಂದಾಗಿ ಸುರಿಗೆ ಮಂಗಳೂರಿಗೆ ಮಾಡಿದ್ದು. ಅವರಿಗೆ ಒಂದು ಟೆಂಪೋ ಕೊಟ್ಟರು ಮಹೇಂದ್ರ. ಅದು ಅವರು ಸುರಿಗೆ ಹೋಗಿ ಎಕ್ಕೂರಿಗೆ ರೈಡ್ ಮಾಡಿದ್ರು. ಎಕ್ಕೂರು ಅಂದರೆ ಆ ಕಾಲದಲ್ಲಿ ರೌಡಿಸಮ್ಗೆ ಒಂದು ಹೆಸರಾದಂಥ ಪ್ಲೇಸು. ಎಕ್ಕೂರು ಗ್ಯಾಂಗ್ ಇತ್ತು, ಬರ್ಕೆ ಗ್ಯಾಂಗ್ ಇತ್ತು, ಬಳ್ಳಲ್ಬಾಗ್ ಗ್ಯಾಂಗ್ ಇತ್ತು, ಇದೆಲ್ಲ ಇತ್ತು, ಗ್ಯಾಂಗ್ಗಳಲ್ಲಿ ಇತ್ತು. ಆದರೆ ಬಳ್ಳಲ್ಬಾಗ್ ಗ್ಯಾಂಗ್ ಆ ಸಂದರ್ಭದಲ್ಲಿ ಇರಲಿಲ್ಲ. ಯಾಕಂತ ಹೇಳಿದರೆ ಬಳ್ಳಲ್ಬಾಗ್ ಗ್ಯಾಂಗಿನವರ ಮೇಲೆ ಒಂದು ಬಹುದೊಡ್ಡ ಅದನ್ನು ಕೇಸ್ ಇತ್ತು, ಅದು ಗುಣಕರ್ ಶೆಟ್ಟಿ ಮರ್ಡರ್ ಕೇಸ್ ಇತ್ತು. ಅದರಿಂದ ಆ ಸಂದರ್ಭದಲ್ಲಿ ಅವರೆಲ್ಲರೂ ಅಂಡರ್ಗ್ರೌಂಡ್ ಹೋಗಿದ್ರು. ಅಲ್ಲಿ ಕೆಲವರು ಜೈಲಲ್ಲಿದ್ದರು, ಕೆಲವರು ಅಂಡರ್ಗ್ರೌಂಡ್ ಹೋಗಿದ್ರು, ಅದರಲ್ಲಿ ಕೆಲವರು ಸತ್ತಿದ್ರು. ಈ ರೀತಿ ಆಗಿತ್ತು. ಬಳ್ಳಲ್ಬಾಗ್ ಗ್ಯಾಂಗ್, ಬರ್ಕೆ ಗ್ಯಾಂಗ್ ಇತ್ತು, ಎಕ್ಕೂರ್ ಗ್ಯಾಂಗ್ ಇತ್ತು, ರಾಕೇಶ್ ಮಲಿ ಗ್ಯಾಂಗ್ ಅಂತ ಒಂದಿತ್ತು, ಬೋಳಾರ ಗ್ಯಾಂಗ್ ಇತ್ತು, ಬೋಳೂರು ಗ್ಯಾಂಗ್ ಇತ್ತು. ಹೀಗೆ ಬೇರೆ ಬೇರೆ ಗ್ಯಾಂಗ್ಗಳು ಎಲ್ಲವೂ ಇತ್ತು. ಇಂಥ ಸಂದರ್ಭದಲ್ಲಿ ಇವರನ್ನೆಲ್ಲ ಲಿಸ್ಟ್ ಮಾಡಿ ಇವರು ಸುರಿಗೆ ನುಗ್ಗಿದ್ದೇ ಎಕ್ಕೂರು ಗ್ಯಾಂಗಿಗೆ. ಅದರಲ್ಲಿ ಇಬ್ಬರು ಯಾರೋ ಅಲ್ಲಿ ರೋಡ್ ಸೈಡಲ್ಲಿ ಸಿಕ್ಕಿ ಹಾಕೊಂಡ್ರು, ಅವ್ರನ್ನ ಎತ್ಕೊಂಡು ಬಂದರು. ಅವ್ರನ್ನ ಎತ್ಕೊಂಡು ಬಂದು ಕಂಕನಾಡಿ ಪೊಲೀಸ್ ಸ್ಟೇಷನ್ ಇಟ್ಟರು. ಮತ್ತು ರಾತ್ರಿ ಆಯಿತು ಅಂತೇಳಿ ಪಣಂಬೂರಿಗೆ ಹೋಗೋ ದಾರಿಯಲ್ಲಿ ಇದು ಕೊಟ್ಟಾರ ಚೌಕಿಯಲ್ಲಿ ರಾಕೇಶ್ ಮಲ್ಲಿ ಅವರ ಅಡ್ಡೆ ಇತ್ತು. ಅಲ್ಲಿಗೆ ಹೋದರು. ಆಗ ರಾಕೇಶ್ ಮಲ್ಲಿ ಅವರಿದ್ದರು. ಅವ್ರನ್ನ ಚೆಕ್ ಮಾಡಿದಾಗ ಅವರಲ್ಲಿ ಅಮೇರಿಕನ್ ಮೇಡ್ ಪಿಸ್ತೂಲ್ ಸಿಕ್ತು. ಅವರನ್ನು ವಶಕ್ಕೆ ತೆಗೆದುಕೊಂಡು ಜೀಪಲ್ಲಿ ಕೂರಿಸಿದಾಗ ಅವರು ಹೇಳಿದರು, ಅಲ್ಲಿ ನನ್ನೊಟ್ಟಿಗೆ ಮಾತಾಡ್ತಿದ್ದದ್ದು ಮುತ್ತಪ್ಪರೈ ಅಂತೇಳಿ. ಮತ್ತು ಅಲ್ಲಿ ಸರ್ಚ್ ಮಾಡಿದಾಗ ಅಲ್ಲಿ ಮತ್ತೆ 2 ಪಿಸ್ತೂಲ್ಗಳು ಸಿಕ್ಕಿತು. ಅದನ್ನು ಸೀಸ್ ಮಾಡಿದರು. ಮರು ದಿವಸ ರಾಕೇಶ್ ಮಲ್ಲಿಯ ಮೇಲೆ ಟಾಡಾ ಆ್ಯಕ್ಟ್ನಲ್ಲಿ ಕೇಸ್ ಮಾಡಲಾಯಿತು. 3 ಪಿಸ್ತೂಲ್ಗಳನ್ನು ರಿಕವರಿ ಮಾಡಲಾಯಿತು. ಅದು ದೊಡ್ಡ ಇಶ್ಯೂ ಆಯಿತು. ಟಾಡಾ ಆ್ಯಕ್ಟನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫಸ್ಟ್ ಇಂಪೋಸ್ ಮಾಡಿದಂತಹ ಪ್ರಕರಣ ಅದು. ಟಾಡಾ ಆ್ಯಕ್ಟ್ ಇದ್ದಾಗ ಫಸ್ಟ್ ಇಂಪೋಸ್ ಮಾಡಿದಂಥ ಪ್ರಕರಣ. ಮತ್ತು ವಿದೇಶಿ ನಿರ್ಮಿತ ಅಮೇರಿಕನ್ ಮೇಡ್ ಪಿಸ್ತೂಲ್ಗಳು ಇಲ್ಲಿ ಸಿಕ್ಕಿದಂತಹ ಪ್ರಕರಣ.
ಅದರಿಂದಾಗಿ ಯಾವಾಗ ರೌಡಿ ನಿಗ್ರಹದ ಅಸ್ತಿತ್ವಕ್ಕೆ ಬಂತು ಅದೇ ದಿವಸ ಮಾಡಿದಂಥ ಬರೀ ದೊಡ್ಡ ಆಪರೇಷನ್ ಅದು. ಅದರಿಂದಾಗಿ ಅದು ಬರೀ ದೊಡ್ಡ ಸುದ್ದಿ ಆಯಿತು. ಅದು ಎಲ್ಲ ರೌಡಿಗಳಿಗೂ ಒಂದು ಮೆಸೇಜ್ ಹೋಯಿತು. ಕೇವಲ ಮೆಸೇಜ್ ಮಾತ್ರ ಹೋಗಲಿಲ್ಲ, ಅಂದರೆ ಬೆನ್ನಿಗೆ ಪೊಲೀಸರು ಹೋದ್ರಲ್ಲ ಮೆಸೇಜಿನೊಟ್ಟಿಗೆ. ಆ ರೀತಿಯಾಗಿ ನಿರಂತರವಾಗಿ 1 ವರ್ಷಗಳ ಕಾಲ ಅವರು ಇದರಲ್ಲೇ ಹೋರಾಟ ಮಾಡಿದರು. ರೌಡಿಗಳು ನೆರಳು. ಆದ್ದರಿಂದ ಮಂಗಳೂರಲ್ಲಿ ರೌಡಿಗಳ ಸಂಖ್ಯೆ ಕಡಿಮೆ ಆಗಲಿಲ್ಲ. ಅವರು ಅಷ್ಟೇ ಯಾರನ್ನು ಕೊಲ್ಲಿಲ್ಲ ಅವರು, ಆದರೆ ಕಡಿಮೆ ಆಗಲಿಕ್ಕೆ. ಆದರೆ ನಿಯಂತ್ರಣಕ್ಕೆ ಬಂತು. ನಿಯಂತ್ರಣಕ್ಕೆ ಬಂತು. ಅಲ್ಲಿ ಇಲ್ಲಿ ಏನಾದರೂ ಚಿಲ್ಲರೆ ಆದರೂ ಇಮ್ಮಿಡಿಯೇಟ್ ಅವರಿಗೆ ಗೊತ್ತಾಗ್ತಾ ಇತ್ತು. ಮತ್ತು ಎಲ್ಲ ರೌಡಿಗಳನ್ನು ಅವರು ಪೆರೇಡ್ ಮಾಡಿಸ್ತಾ ಇರಲಿಲ್ಲ. ಎಲ್ಲ ರೌಡಿಗಳನ್ನು ಪೆರೇಡ್ ಮಾಡಿಸ್ತಾ ಇರಲಿಲ್ಲ. ಅವ್ರನ್ನ ಕರೆಸ್ತಾ ಇದ್ರು, ಅಗತ್ಯ ಇದ್ದರೆ ಕೇಳ್ತಾ ಇದ್ರು, ಕಳಿಸ್ತಾ ಇದ್ರು. ಇಲ್ಲದ್ರೆ ಇವರೇ ಮನೆಗೆ ಹೋಗ್ತಾ ಇದ್ರು, ವಿಚಾರಣೆ ಮಾಡ್ತಾ ಇದ್ರು. ಬೇರೆ ಬೇರೆ ಸಮಸ್ಯೆಗಳು ಇದ್ದರೆ ಅವ್ರದ್ದು ಸಮಸ್ಯೆಗಳಿರ್ತದೆ, ಅಂಥದ್ದನ್ನು ಪರಿಹರಿಸ್ತಾ ಇದ್ರು, ಕೇಳ್ತಾ ಇದ್ರು. ಮತ್ತು ಅವರಿಗೆ ರಿಹ್ಯಾಬಿಲಿಟೇಷನ್, ಅವರಿಗೆ ಪುನರ್ವಸತಿ ಬೇಕು. ಈ ರೌಡಿಗಳಿಗೆ ಯಾರು ಕೆಲಸ ಕೊಡ್ತಾರ್ರಿ? ಯಾರು ಕೆಲಸ ಕೊಡಲ್ಲ ಆ ರೌಡಿಗಳಂತೇಳಿ. ಅಂಥ ಕೆಲವರಿಗೆ ಅವರು ಕೆಲಸ ಕೊಡಿಸಿದಂಥ ಉದಾಹರಣೆಗಳು ಇವೆ. ಇವತ್ತಿಗೂ ಸಹ ಜಯಂತ್ ಶೆಟ್ಟಿಯವರ ಟೀಮು ಆ ಸಂದರ್ಭದಲ್ಲಿ ಮಾಡಿದಂತಹ ಕೆಲಸಗಳನ್ನು ಇವತ್ತಿಗೂ ಜನ ನೆನಪು ಮಾಡಿಕೊಳ್ತಾರೆ. ಅಂಥ ಒಂದು ಟೀಮ್ ಇತ್ತು ಮಂಗಳೂರಲ್ಲಿ, ಅಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತ್ತು. ಭಯಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಿತ್ತು. ಅದರ ನಂತರ ಏನಾಯಿತು? ಅದೇ ಟೀಮು ಅದರ ನಂತರ ಏನಾಯಿತು? ಯಾವಾಗ ತಲೆ ಹೋಯ್ತೋ ಜಯಂತ್ ಶೆಟ್ಟಿ ಅವರು ಪ್ರಮೋಷನ್ ಆಯಿತು. ಅವರು ಇನ್ಸ್ಪೆಕ್ಟರ್ ಆಗಿ ಬಂದಾಗಲೂ ಅವರಿಗೆ ಅದರ ನಂತರ ಅವರು ಪ್ರಮೋಷನ್ ಆಗಿ ಬೇರೆ ಕಡೆ ಟ್ರಾನ್ಸ್ಫರ್ ಆದಾಗ ಅದು ಬೇರೆ ಇನ್ಸ್ಪೆಕ್ಟರ್ ಕೈಗೆ ಹೋಯಿತು. ಆಗ ಆ ಟೀಮು ಆ ಇನ್ಸ್ಪೆಕ್ಟರ್ ಮರ್ಜಿಗೆ ಅನುಗುಣವಾಗಿ ನಿರ್ವಹಿಸಬೇಕಾಯಿತು. ಈಗ ಏನಾಯಿತು? ಈಗ ಅಂತ ಟೀಮನ್ನೇ ಡಿಸ್ಚಾರ್ಜ್ ಮಾಡಿಬಿಟ್ರು. ಯಾಕೆ? ಅವರ ಮೇಲೆ ಅದಕ್ಕಿಂತ ಜಾಸ್ತಿ ಎಲಿಗೇಷನ್ಗಳು ಬಂತು. ರೌಡಿ ನಿಗ್ರಹ ದಳ ಅಂತ ಹೇಳಿ ನೀವು ವಸೂಲಿ ಗ್ಯಾಂಗನ್ನು ಮಾಡ್ತದೆ ಅಂತ. ನಾವು ಇದಕ್ಕೆ ಹೊಸತು ಟೀಮು ರೆಡಿಯಾಗುವಾಗ ನಮಗೆ ಹೆದರಿಕೆ ಆಗೋದು, ಅದು ಇದು ಇನ್ನೊಂದು ವಸೂಲಿ ಗ್ಯಾಂಗ್ ಆಗಬಾರ್ದು ಅಂತೇಳಿ. ಆ್ಯಂಟಿ ರೌಡಿ ಸ್ಕ್ವಾಡ್ ಯಾವಾಗ ಅದರ ಅಧಿಕಾರಿಗಳು ಬದಲಾವಣೆ ಆಗ್ತಾ ಹೋದಾಗ ಹೇಗೆ ವಸೂಲಿ ಗ್ಯಾಂಗ್ಗಳಾಯಿತು, ಅದೇ ರೀತಿ ಇದೂ ಆಗಬಾರದು ಅಂತ ನಮ್ಮ ಕಾಳಜಿ ಅದು. ಅದೇ ರೀತಿ DCIB ಹೀಗೆ ಪರ್ಯಾಯವಾಗಿ CCB ಕಮಿಷನರೇಟ್ ಆದ ಮೇಲೆ ಒಂದು CCB ಅಂತ ಬಂತು. CCB ಏನಾಯಿತು? CCBಯನ್ನು ನೇರ ಕಮಿಷನರ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಕ್ರೈಮ್ ಬ್ರ್ಯಾಂಚ್, ಅದು ಸಿಟಿ ಕ್ರೈಮ್ ಬ್ರ್ಯಾಂಚ್ ಅಂತ ಹೇಳೋದು, ನೇರ ಮಾಡೋದು. ಬೆಂಗಳೂರು ಕ್ರೈಮ್ CCB ಅಂತ ಹೇಳಿದ್ರೆ ಅದರಲ್ಲಿ ಒಂದು 8-10 ವಿಂಗಿಗಳಿವೆ, ಅದು ಬೇರೆ ಪ್ರಶ್ನೆ. ಅದಕ್ಕೊಂದು SP ದರ್ಜೆಯ ಅಧಿಕಾರಿ ಇದ್ದಾರೆ. ಇಲ್ಲಿ ಆಗಲ್ಲ. ಇಲ್ಲಿ ಈಗ DSP ದರ್ಜೆ ಅಧಿಕಾರಿ ಇತ್ತೀಚೆಗೆ ಬಂದಿರೋದು, ಇಲ್ಲ ಅದು ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿ. ಕಳವು ಸೀಸ್ ಮಾಡಿದಂಥ ಕಾರನ್ನೇ ಮಾರಿದಂಥ ಪ್ರಕರಣ ಬಂತು. CCB ಅಧಿಕಾರಿಗಳೇ ಅದನ್ನು ಮಾರಿದರು. ಮೊನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಾಲು ತುಳಿತ ಪ್ರಕರಣದಲ್ಲಿ ಒಬ್ಬರು ಅಡಿಷನಲ್ ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ ಸಸ್ಪೆಂಡ್ ಆದ್ರಲ್ಲ, ಅವರು ಆವತ್ತು ಮಂಗಳೂರಲ್ಲಿ ಕಮಿಷನರ್ ಆಗಿದ್ದಾಗ ಸಸ್ಪೆಂಡ್ ಆಗಬೇಕಿತ್ತು. 3 ಐಷಾರಾಮಿ ಕಾರುಗಳನ್ನು ಪೋರ್ಷೆ ಇಂತಹ 3 ಐಷಾರಾಮಿ ಕಾರುಗಳನ್ನು ಇವರು ಮಾರಿದ್ರಲ್ವಾ ಪೊಲೀಸ್ನವರೇ ಮೀಡಿಯೇಟರ್ಗಳಾಗಿ. ಯಾರ್ದೋ ಕಾರನ್ನು ರಿಕವರಿ ಮಾಡಿದ್ದು, ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕಾರನ್ನು ರಿಕವರಿ ಮಾಡಿದ್ದು, ರಿಕವರಿ ತೋರಿಸಲಿಲ್ಲ, ಕೋರ್ಟಿಗೆ PF ಹಾಕಲಿಲ್ಲ. ಆ ಕಾರನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದು, ಕಂಪ್ಲೇಂಟಿಗೆ 5 ಲಕ್ಷ ಕೊಟ್ಟದ್ದು, ಸುಮಾರು 1.5 ಕೋಟಿ ರೂಪಾಯಿಯನ್ನು ಇವರು ನುಂಗಿದ್ದು. ಇಂಥ ಪ್ರಕರಣ ಲಾಸ್ಟಿಗೆ COD ತನಿಖೆ ಆಯಿತು. COD ತನಿಖೆಯಲ್ಲಿದೆ, ಇನ್ನೂ ಸಹ ಫೈನಲ್ ರಿಪೋರ್ಟ್ ಆಗಿಲ್ಲ ಅದಕ್ಕೆ. ಆ ಪ್ರಕರಣದಲ್ಲಿ ಹೋಗಬೇಕಿತ್ತು. ಆ ಪ್ರಕರಣದಲ್ಲಿ CCB ಪೊಲೀಸರು ಅಷ್ಟು ಪೊಲೀಸ್ ಕೆಲವು ಸಿಬ್ಬಂದಿಗಳು ಅದರಲ್ಲಿ ಸಸ್ಪೆಂಡ್ ಆದರು. ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆದ, ಕಬ್ಬಡ್ರಾಜ್ ಅಂತೇಳಿ. ಹಾಗೆ ಪಾಪ ಏನೋ ತಪ್ಪು ಮಾಡಿದ ರಾಮಕೃಷ್ಣ ಅಂತ ಹೇಳಿ ಅವರು ಸಸ್ಪೆಂಡ್ ಆದರು. ಅವರೊಂದು ಕೇಸ್ ರಿಜಿಸ್ಟರ್ ಮಾಡಿದ ತಪ್ಪಿಗೆ ಮತ್ತು ಕಮಿಷನರ್ ಹೇಳಿದಾರಂತ ಹೇಳಿ ಈ ಕಾರನ್ನು ಸೀಸ್ ಮಾಡಿದ ತಪ್ಪಿಗೆ. ಆ ರೀತಿ ಆಗ್ತದೆ. ಈಗ CCBಯು ಅದೇ ರೀತಿ ಆಗಿತ್ತು. ನಾವು ಇವತ್ತಿಗೆ ಹೇಳ್ತೇವೆ, ನೀವು ವಸೂಲಿ ಗ್ಯಾಂಗ್ ಮಾಡಬೇಡಿ, ನೀವು ಪಂಚಾಯತಿ ಕಟ್ಟೆ ಮಾಡಿಬೇಡಿ ಪೊಲೀಸರನ್ನು, ಆ ರೀತಿ ಮಾಡಬೇಡಿ. ಈಗ
ಇರುವಂತಹ ಈ ಕಾರ್ಯಪಡೆಯು ಸಹ ಆ ರೀತಿ ಆಗಬಾರದು ಎನ್ನುವುದು ಕಾಳಜಿ ನಮ್ಮದು. ಹೌದು ಸರ್. ಈಗ ವಿಶೇಷ ಕಾರ್ಯಪಡೆಯ ಕೇಂದ್ರ ಸ್ಥಾನ ಮಂಗಳೂರಲ್ಲಿ ಎಲ್ಲೆಲ್ಲ ಇದು ಕಾರ್ಯಾಚರಣೆ ಮಾಡ್ಬೋದು ಸರ್? ನೋಡಿ, ಇದರ ಕೇಂದ್ರ ಸ್ಥಾನ ಅಂತ ಹೇಳಿದರೆ ಅದನ್ನು ಮಂಗಳೂರಿಗೆ ಮಾಡಿದ್ದಾರೆ. ಇದರ ವ್ಯಾಪ್ತಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗ. ಆದರೆ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಇಲ್ಲಿ ಕೇಂದ್ರ ಸ್ಥಾನ ಅಂತ ಹೇಳಿದರೆ ಇಲ್ಲಿ ಹೆಡ್ ಕ್ವಾರ್ಟರ್ ಇಲ್ಲಿ ಇರ್ತದೆ. ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರು ಇದರ ಚೀಫ್ ಆಗಿರುವುದರಿಂದ ಕೇಂದ್ರ ಸ್ಥಾನ ಇಲ್ಲಿರ್ತದೆ. ಇಲ್ಲಿ ಒಬ್ಬರು DSP ದರ್ಜೆಯ ಅಧಿಕಾರಿ ಇದನ್ನು ಮುನ್ನಡೆಸ್ತಾರೆ. KU ಬೆಳ್ಳಿಯಪ್ಪ ಅವರು ಈಗ ಅವರು ಪಶ್ಚಿಮ ವಲಯದ IGP ಕಚೇರಿಯ DSP ಆಗಿದ್ದಾರೆ. ಅವರು ಅದರ ಮುನ್ನಡೆಸ್ತಾರೆ. ಅದೇ ರೀತಿ ಉಡುಪಿಯಲ್ಲಿ ಒಂದು ಕಂಪನಿ ಇರ್ತದೆ, ಆ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಂದು ಕಂಪನಿ ಇರ್ತದೆ, ಅದರಲ್ಲಿ ಒಬ್ಬರು DSP ಇರ್ತಾರೆ. ಅವರು ಆ ಜಿಲ್ಲೆಗೆ ಸಂಬಂಧಪಟ್ಟ ಒಂದು ಕಂಪನಿಯನ್ನು ನೋಡಿದ್ರೆ, ಅದೇ ರೀತಿ ಶಿವಮೊಗ್ಗದಲ್ಲೂ ಒಂದು ಕಂಪನಿ ಇರ್ತದೆ, ಅಲ್ಲಿ ಒಬ್ಬರು DSP ಅವರು ಅದರ ನೇತೃತ್ವವನ್ನು ವಹಿಸ್ತಾರೆ. ಈಗ 242 ಏನು ಸಿಬ್ಬಂದಿಗಳನ್ನು ANFನಲ್ಲಿದ್ದ ಸಿಬ್ಬಂದಿಗಳನ್ನು ಮತ್ತು ಅಧಿಕಾರಿಗಳನ್ನು ಇದಕ್ಕೆ ಪೋಸ್ಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಒಂದು 100 ಮಂದಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಗೂ, ಒಂದು 50 ಮಂದಿಯನ್ನು ಉಡುಪಿ ಜಿಲ್ಲೆಗೂ, ಯಾಕಂದರೆ ಉಡುಪಿ ಜಿಲ್ಲೆ ಸ್ವಲ್ಪ ಚಿಕ್ಕದು, ಒಂದು 100 ಮಂದಿಯನ್ನು ಶಿವಮೊಗ್ಗ ಜಿಲ್ಲೆಗೂ ಹಂಚ್ತಾರೆ. ಹಂಚಿ ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಆಪರೇಷನ್, ಇದು ಏನು ಸ್ಟ್ರೈಕಿಂಗ್ ಫೋರ್ಸ್ ಮಾತ್ರ. ಇದರಲ್ಲಿ ಕೇಸ್ ರಿಜಿಸ್ಟರ್ ಮಾಡುವಂಥದ್ದು, ತನಿಖೆ ಮಾಡುವಂಥದ್ದು ಏನೂ ಇಲ್ಲ. ಇದರಲ್ಲಿ ಇರೋದು ಕೇವಲ ಸ್ಟ್ರೈಕಿಂಗ್ ಫೋರ್ಸ್ ಮಾತ್ರ. ಇದರಲ್ಲಿ ಇದು ಗಡೀಪಾರು ವಿಷಯ ಬಂದ್ರೆ, ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಇವಾಗ ಪೋಸ್ಟ್ ಎಲ್ಲ ಹಾಕ್ತಾರೆ, ಅದಕ್ಕೆ ಯಾವುದಕ್ಕೂ ಇವರಿಗೆ ಯಾವುದೇ ತನಿಖಾ ಅಧಿಕಾರಗಳು ಇಲ್ಲ. ತನಿಖಾ ಅಧಿಕಾರಗಳಿಲ್ಲ. ಆದರೆ ಇವರು ಕೆಲವೊಂದು ಮಾಹಿತಿಗಳನ್ನು ಸಂಗ್ರಹಿಸ್ತಾರೆ. ಈ ಹಿಂದೆ ನಡೆದಂಥ ಕಮ್ಯುನಲ್ ಕ್ಲಾಶ್ಗಳಲ್ಲಿ ಯಾವೆಲ್ಲ ಅಪರಾಧಿಗಳು ಒಳಗೊಂಡಿದ್ದಾರೆ ಅವ್ರನ್ನೆಲ್ಲ ವೆರಿಫೈ ಮಾಡ್ಕೊಂಡು ಬರ್ತಾರೆ. ಅವರ ಈಗಿನ ಆಕ್ಟಿವಿಟೀಸ್ ಏನು, ಯಾವ ಸಂಘಟನೆ ಒಟ್ಟಿಗೆ ಇದ್ದಾರೆ, ಮತ್ತು ಅವರ ಪ್ರೊಫೈಲ್ ಚೆಕ್ ಮಾಡೋದು, ಅವರ ಫೇಸ್ಬುಕ್ ಪ್ರೊಫೈಲ್ ಚೆಕ್ ಮಾಡೋದು, ಅವರ ವಾಟ್ಸಪ್ ಗ್ರೂಪ್ ಚೆಕ್ ಮಾಡೋದು, ಇಂಥದನ್ನೆಲ್ಲ ಅದು ತನಿಖೆ. ಅದನ್ನೆಲ್ಲ ಮಾಡ್ತಾ ಇಂತಹ ಒಂದು ಚಟುವಟಿಕೆಯಲ್ಲಿ ಇನ್ನೂ ಸಕ್ರಿಯನಾಗಿದ್ದಾನಂತ ಹೇಳಿದ ಮೇಲೆ ಆತನ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಎನ್ನುವುದನ್ನು ಹಿರಿಯ ಅಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತಾರೆ. ಇವ ಡೇಂಜರಸ್ಸು, ಇವ ಸಮಾಜದಲ್ಲಿ ತೊಂದರೆಯನ್ನು ಉಂಟು ಮಾಡುವಂಥ ವ್ಯಕ್ತಿ, ಆದ್ದರಿಂದ ಇವನ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ರಿಫಾರ್ಮ್ ಮಾಡ್ತಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಯಾವ್ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆತನ ಮೇಲೆ ಕೇಸ್ ದಾಖಲು ಮಾಡಬೇಕು, ಏನು ಮಾಡಬೇಕು, ಮತ್ತು ಹಳೆಯ ಕೇಸ್ಗಳನ್ನು ಏನು ಹೇಗೆ ಇದು ಮಾಡಬೇಕು, ಇದನ್ನೆಲ್ಲ ಮಾಡ್ತಾರೆ. ಇವ್ರದ್ದು ಕೇವಲ ಸ್ಟ್ರೈಕಿಂಗ್ ಫೋರ್ಸು. ನೀವು ಒಂದು ಕಡೆಯಲ್ಲಿ ಗಲಾಟೆ ಆಯಿತು ಅಂತ ಕೇಳಿದರೆ ಇವರು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಕರೆಸುವುದಂತಲ್ಲ, ಅದನ್ನು ಆಯಾಸ್ ಪೊಲೀಸ್ ಸ್ಟೇಷನ್ನವರೇ ಅಂಥ ಸಂದರ್ಭದಲ್ಲಿ ಮಾತ್ರ ಇವರು ಹೋಗ್ತಾರೆ. ಆದರೆ ಇವರ ಕಾರ್ಯವ್ಯಾಪ್ತಿಗಳು ಈ ರೀತಿಯಾಗಿದೆ. ಆದರೆ ಇವರಿಗೆ FIR ಮಾಡುವ ಪವರ್ ಇಲ್ಲ, ತನಿಖೆ ಮಾಡುವ ಅಧಿಕಾರ ಇಲ್ಲ. ಅದನ್ನು ಏನಿದ್ರೂ ಸ್ಥಳೀಯ ಪೊಲೀಸರೇ ಮಾಡಬೇಕಂತ. ಇದಕ್ಕೆ ಈ ತಂಡಗಳಿಗೆ ಏನಾದರೂ ವಿಶೇಷ ತರಬೇತಿ ಅಂತದ್ದು ಏನಾದರೂ ಇದೆಯಾ ಸರ್? ಇಲ್ಲ, ಎಲ್ಲರೂ ಪೊಲೀಸ್ ತರಬೇತಿ ಕೇಂದ್ರದಿಂದಲೇ ಬಂದಿರುವಂಥ ಪ್ರಾಡಕ್ಟ್ಗಳು PTCಯಿಂದ ಬಂದಿದ್ದಾವೆ, ಕೆಲವೊಂದು KPIಗಳಿಂದ ಅಧಿಕಾರಿಗಳು KPIಯಿಂದ ಬಂದಿದ್ದಾರೆ. ಅದರಿಂದಾಗಿ ಅವರಿಗೆ ವಿಶೇಷವಾದ ತರಬೇತಿ ಏನಿಲ್ಲ. ಆದರೆ ಬಟ್ ಇವರು ಈಗ ಬಂದಿರುವಂಥ ಸಿಬ್ಬಂದಿಗಳು KSRPಯಿಂದ ಬಂದಂಥ ಸಿಬ್ಬಂದಿಗಳು ಜಾಸ್ತಿ, ಯಾಕಂದರೆ ಇವರು ANFನಲ್ಲಿ ಇದ್ದರಿಂದ. ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಕಷ್ಟಕರವಾದಂತಹ ಕರ್ತವ್ಯವನ್ನು ನಿರ್ವಹಿಸಿದ್ದರಿಂದ ಇವರಿಗೆ ಯಾವುದೇ ಸಂದರ್ಭದಲ್ಲಿ ಅವರು ದೈಹಿಕವಾಗಿ ಸಮರ್ಥರು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ. ಅದರಿಂದಾಗಿ ಅವರಿಗೆ ಅದು ಅನುಕೂಲ ಆಗುತ್ತೆ. ಸಾಮಾನ್ಯ ಸಿವಿಲ್ ಪೊಲೀಸರಿಗಿಂತ ಇವರು ಸ್ವಲ್ಪ ಕಠಿಣತನವಾದಂತಹ ತರಬೇತಿಯನ್ನು ಹೊಂದಿದ್ದರು. KSRP ತರಬೇತಿಯ ರೀತಿ ಬೇರೆ, PTCಯಲ್ಲಿ ತರಬೇತಿಯ ರೀತಿ ಬೇರೆ. ಅದರಿಂದಾಗಿ ಇವರು KSRP ತರಬೇತಿಯನ್ನು ಹೊಂದಿದ್ರಿಂದ ಅಂತ ಕಠಿಣತಮ ಪರಿಸ್ಥಿತಿಯನ್ನು ಅವ್ರು ನಿಭಾಯಿಸಲಿಕ್ಕೆ ಸಾಧ್ಯ. ಕಾಡಲ್ಲೇ ಇದ್ದು ಕಾಡಲ್ಲೇ ಆಪರೇಷನ್ ಮಾಡಿಕೊಂಡು ಆ ಮರದ ಬುಡದಲ್ಲಿ ಆ ಮರದ ಕಲರ್ನ ಡ್ರೆಸ್ಗಳನ್ನು ಹಾಕಿಕೊಂಡು ಅಗೋಚರವಾಗಿ ಅಂತಹ ಎಲ್ಲ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸಿಕೊಂಡಿರುವಂತಹ ಸಿಬ್ಬಂದಿಗಳಿರುವುದರಿಂದ ಅವರಿಗೆ ಸಾರ್ವಜನಿಕವಾಗಿ ಇಂತಹ ಆಪರೇಷನ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಒಂದು. ಎರಡನೇದು ಏನಂತ ಹೇಳಿದರೆ, ಹೊಡಿಲಿಕ್ಕೆ ಬಡಿಲಿಕ್ಕೆ ಅವರಿಗೆ ಮುಲಾಜಿ ಇರುವುದಿಲ್ಲ. ಸಿವಿಲ್ ಪೊಲೀಸರಿಗೆ ಇರುವಂಥ ರಿಸ್ಟ್ರಿಕ್ಷನ್ಸ್ ಅವ್ರುಗಳಿಗೆ ಇರುವುದಿಲ್ಲ.
ಅವರು ಯಾವಾಗ ಅವಕಾಶ ಸಿಗ್ತದಂತೆ ಕಾಯ್ತಾ ಇರುವ ಒಂದು ಟೀಮ್ ಅದು. ಓಕೆ. ಆದ್ದರಿಂದಾಗಿ ಯಾವುದೇ ಸಂದರ್ಭದಲ್ಲಿ ಅವರು ಜನರನ್ನು ಚದರಿಸಲಿಕ್ಕೆ ಏನ್ ಬೇಕಾದ್ರೂ ಏನು ಬೇಕಾದರೂ ಮಾಡ್ತಾರೆ. ಓಕೆ. ಲಾಠಿ ಚಾರ್ಜೇ ಮಾಡ್ತಾರೆ, ಟಿಯರ್ ಗ್ಯಾಸು ಬಿಡ್ತಾರೆ, ಫೈರಿಂಗೂ ಮಾಡ್ತಾರೆ. ಓಕೆ, ಅಂತ ಅಧಿಕಾರ ಎಲ್ಲ ಇದೆ ಅಲ್ಲ, ಅದು ಎಲ್ಲರಿಗೂ ಇದೆ ಇದೆ. ಇರ್ಲಿಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಎಲ್ಲರಿಗೂ ಇದೆ. ಆ ಸಂದರ್ಭದಲ್ಲಿ ಅಲ್ಲಿ ಯಾರು ಸೀನಿಯರ್ ಆಫೀಸರ್ ಇದ್ದಾರೆ ಅವರು ಆದೇಶ ಮಾಡಿದ್ರೆ ಸಾಕು. ಓಕೆ. ಈಗ ಫೈರಿಂಗ್ ಮಾಡಲಿಕ್ಕೆ ಅಂತ ಹೇಳಿ SP ಆದೇಶ ಮಾಡಬೇಕಂತ ಎಲ್ಲೂ ಇಲ್ಲ. ಇಲ್ಲ. ಓಕೆ. ಆ ಪ್ಲೇಸಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಇದ್ರೆ ಅವನು ಆದೇಶ ಮಾಡಬೇಕು ಫೈರ್ ಅಂತ ಹೇಳಿ. ಓಕೆ. ಹೆಡ್ ಕಾನ್ಸ್ಟೇಬಲ್ ಇರುವಾಗ PC ಮಾಡಲಿಕ್ಕೆ ಬರೋಲ್ಲ. ಒಂದು ವೇಳೆ ಹೆಡ್ ಕಾನ್ಸ್ಟೇಬಲ್ ಇಲ್ಲ ಇದ್ರೆ PC ಫೈರ್ ಅಂತ ಹೇಳಿದ್ರೆ ಫೈರ್ ಮಾಡೋದೇ. ಓಕೆ. ಅದು ಸಂದರ್ಭ ನೀವು ಎದುರಿಸಲೇಬೇಕು. ನಿಮ್ಮ ಮೇಲೆ ಒಂದು ಗುಂಪು ಅಟ್ಯಾಕ್ ಮಾಡ್ತದಂತಾದರೆ ನೀವು ನಿಮ್ಮ ಜೀವ ರಕ್ಷಣೆ ಮಾಡುವುದರ ಜೊತೆಗೆ ನೀವು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ರಕ್ಷಣೆ ಮಾಡಬೇಕು, ಸಾರ್ವಜನಿಕರ ಅಮಾಯಕರ ಜೀವಗಳನ್ನು ರಕ್ಷಣೆ ಮಾಡಬೇಕು. ಅಂಥ ಸಂದರ್ಭದಲ್ಲಿ ನೀವು ಆ ರಿಸ್ಕನ್ನು ತೆಗೆದುಕೊಳ್ಳದೇ ಇದ್ದರೆ ಆ ಹುದ್ದೆಗೆ ಅನ್ಲಾಯಕು. ಅದರಿಂದಾಗಿ ನೀವು ಅದು ಮಾಡ್ಬೋದು. ಅದರ ಮೇಲೆ ಒಂದು ಎನ್ಕ್ವೈರಿ ಆಗ್ಬೋದು, ಎನ್ಕ್ವೈರಿಯಲ್ಲಿ ಅವರು ಫೇಸ್ ಮಾಡಿದರೆ ಆಯಿತು. ಆ ಸಂದರ್ಭ ಆಗಿತ್ತು, ಆ ಸಂದರ್ಭವನ್ನು ವಿವರಿಸಿದಾಯಿತು, ಆಗ ಗೊತ್ತಾಗುತ್ತೆ ಇವರು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ ಅಂತೇಳಿ. ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು, ಅದರಿಂದಾಗಿ ಮಾಡಿದ್ರು ಅಂತೇಳಿ. ಅದು ಮುಖ್ಯವಾಗಿರೋದು. ಓಕೆ. ಈ ದಂಡದಿಂದ ಹಾಗಾದ್ರೆ ಒಂದು ಮುಂದೆ ನಮ್ಮ ಕರಾವಳಿಯಲ್ಲಿ ಕೋಮು ಸಂಘರ್ಷಕ್ಕೆ ಒಂದು ಕಡಿವಾಣ ಬೀಳಬಹುದಾ? ಅಲ್ಲ, ಕೋಮು ಸಂಘರ್ಷಕ್ಕೆ ಕಡಿವಾಣ ಬೀಳುವಂತಲ್ಲ. ಈಗ ಕೋಮು ಸಂಘರ್ಷ ಇಲ್ಲ. ಓಕೆ. ವಾಸ್ತವವಾಗಿ ನಾವು ಇದನ್ನು ಕೋಮು ಸಂಘರ್ಷ ಅಂತ ಎನಿಸುವುದೇ ಇಲ್ಲ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಒಂದು ಕಾರಿಗೆ ಒಂದು ಸ್ಕೂಟರ್ ತಾಗಿತ್ತು ಅಂತ ಹೇಳಿದ ಕೂಡಲೇ ಕಾರ್ ಒಬ್ಬರದು, ಸ್ಕೂಟರ್ ಒಬ್ಬರದು, ಒಂದು 50 ಮಂದಿ ಸೇರಿದ್ರು. ವಾಸ್ತವ ಹೇಳಿದ್ರು, ಒಂದು 50 ಮಂದಿ ಸೇರಿದ್ರು. ಒಂದು 10 ಮಂದಿಗೆ ಸ್ಕೂಟರ್ನವನ ಪರವಾಗಿ, ಒಂದು 50 ಮಂದಿ ಕಾರ್ನವನ ಪರವಾಗಿ ನಿಲ್ತಾರೆ. ಅವನ ತಪ್ಪು, ಇವನ ತಪ್ಪು, ಇವನ ತಪ್ಪು. ಆ ಸ್ಕೂಟರ್ ಸವಾರ ಏನಿದ್ದಾನೆ, ಆ ಕಾರ್ನ ಡ್ರೈವರ್ ಏನಿದ್ದಾರೆ, ಅವರು ಬೆಪ್ಪುತ್ತ ಕಡೆಗಳಾಗಿ ಸುಮ್ಮನೆ ನಿಂತುಕೊಳ್ತಾರೆ. ಇವರೇ ಚರ್ಚೆ ಮಾಡ್ತಾ ಇರೋದು. ಅಲ್ಲಿಂದ ಅದು ಬೇರೆ ರೀತಿಯ ತಿರುವು ಪಡ್ಕೊಳ್ದು, ಅದಕ್ಕೆ ರೂಪ ಪಡ್ಕೊಂಡು ಹೋಗ್ತದೆ. ಅದು ಗಲಾಟೆಗೆ ಆಸ್ಪದ ಆಗುವುದು ಹೊರತು ಇಲ್ಲಿ ಕೋಮು ಸಂಘರ್ಷ ಅಂತ ಇರುವುದೇ ಇಲ್ಲ. ನಿಮ್ಮ ಯಾವುದೇ ಮಸೀದಿ ಎದುರಲ್ಲಿ ಹಿಂದೂಗಳು ಹೋಗುದಿಲ್ವಾ? ಹೋಗ್ತಾರೆ. ಯಾವುದೇ ದೇವಸ್ಥಾನದ ಎದುರಲ್ಲಿ ಮುಸ್ಲಿಮರು ಹೋಗ್ತಾ ಇಲ್ವಾ? ಏನಾದ್ರು ತೊಂದರೆ ಇದೆಯಾ? ಇಲ್ಲ. ಯಾವುದೇ ತೊಂದರೆ ಇಲ್ಲ. ಹಾಗಿದ್ದಾಗೆ ನೀವು ಕೋಮು ಅಂತ ಹೇಗೆ ಹೇಳ್ತೀರಿ? ಇಲ್ಲ, ಇಲ್ಲಿ ಆಯಾ ಸಂದರ್ಭಕ್ಕೆ ಸರಿಯಾಗಿ ಕೆಲವೊಂದು ಘಟನೆಗಳು ಕ್ರಿಯೇಟ್ ಆಗುತ್ತೆ. ಇಲ್ಲಿ ಈ ಘಟನೆಗಳು ಯಾಕೆ ಕ್ರಿಯೇಟ್ ಆಗ್ತದೆ ಅಂತ ಹೇಳಿದರೆ, ಒಂದು ಅಕ್ರಮ ಗೋ ಸಾಗಾಣಿಕೆ, ಮತ್ತೊಂದು ಅಕ್ರಮ ಮರಳುಗಾರಿಕೆ, ಇಂಥ ದೋರಂಬರ್ ಬಿಸ್ನೆಸ್ಗಳು ಯಾವುದು ಇದೆಯೇ ಅದರ ಮೇಲಿನ ನಿಯಂತ್ರಣಕ್ಕಾಗಿ ಎರಡು ಗುಂಪುಗಳು ಕಾದಾಟ ಮಾಡ್ತಾರೆ. ಅದು ನಿಮಗೆ ಕೋಮು ಸಂಘರ್ಷ ಅಂತ ಕಾಣಿಸುತ್ತೆ. ಕೋಮು ಸಂಘರ್ಷ ಅಂತ ಕಾಣುತ್ತೆ. ಅದನ್ನು ನೀವು ನಿಯಂತ್ರಣ ಮಾಡಿದರೆ, ಯಾವುದು ಅಕ್ರಮ ವ್ಯವಹಾರವನ್ನು ನಿಯಂತ್ರಣ ಮಾಡಿದರೆ ಇದು ನಿಯಂತ್ರಣ ಆಗುತ್ತೆ. ಅದು ತನ್ನಷ್ಟಕ್ಕೆ ನಷ್ಟ ಇದಾಗ್ತದೆ. ಇಲ್ಲಾಂದರೆ ನಿಮಗೆ ಯಾವುದೇ ಒಂದು ವಿಷಯ ಇಟ್ಕೊಳ್ಳಿ, ಈ ಪೊಲೀಸರಿಗೆ ಕೆಲವು ಮಾಹಿತಿ ಕೊಡುವ ವಿಚಾರದಲ್ಲೂ ಸಹ ಗಲಾಟೆ ಆಗುತ್ತೆ. ಎಷ್ಟೋ ಸಾರಿ ಗಲಾಟೆ ಆಗಿದೆ. ಒಬ್ಬನ ಬಗ್ಗೆ ಇನ್ನೊಬ್ಬ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾನೆ ಎನ್ನುವಂಥ ಸಂಶಯ ಆತನಿಗೆ ಬಂದರೆ ಆತ ಅವನ ಮೇಲೆ ಮುಗಿಬೀಳ್ತಾನೆ. ಅವನ ಮೇಲೆ ಪೊಲೀಸರಿಗೆ ಮಾಹಿತಿ ಕೊಟ್ಟ ಅಂತ. ಆಗ ಆತನ ಸಮುದಾಯದವರು ಈತನ ಸಮುದಾಯದವರು ಇಬ್ಬರು ಸೇರಿ ಬಡ್ದಾಡ್ಕೊಳ್ತಾರೆ. ತಪ್ಪು ಯಾರ್ದು? ಯಾರು ಮಾಹಿತಿ ಕೊಟ್ಟ ಅಂತ ಹೇಳಿ ಹೇಳ್ತಾನ ಆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದು ಪೊಲೀಸನ ತಪ್ಪು. ಪೊಲೀಸರ ತಪ್ಪು. ಪೊಲೀಸರಲ್ಲಿ ಅದು ಭಾರಿ ದೊಡ್ಡ ವಿಚಾರ. ಈಗ ಪೊಲೀಸರು ಹೇಳ್ತಾರೆ, ನಿಮ್ಮ ಸುತ್ತಮುತ್ತ ಏನಾದರೂ ಮಾಹಿತಿಗಳಿದ್ದರೆ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ, ನಾವು ಅದರ ಗೌಪ್ಯತೆಯನ್ನು ಕಾಪಾಡ್ತಾರೆ ಅಂತ ಹೇಳಿ. ನೀವು 112ಗೆ ಫೋನ್ ಮಾಡಿ, 112ಗೆ ಫೋನ್ ಮಾಡಿ ಯಾವಾಗಾದರೂ, ಸ್ವಾಮಿ ನಮ್ಮ ಮನೆ ಹತ್ರ ಹೀಗೀಗೆ ಆಗಿದೆ ಅಂತ ಹೇಳಿ. ನಿಮ್ಮ ಫೋನ್ ನಂಬರ್ ಅವರಲ್ಲಿ ನೋಟ್ ಆಗುತ್ತೆ, ಮೊಬೈಲ್ ನಂಬರ್ ಆಗಲಿ ಲ್ಯಾಂಡ್ಲೈನ್ ನಂಬರ್ ಆಗಲಿ. ನಿಮ್ಮ ಹೆಸರು ಕೇಳ್ತಾರೆ, ಆಯಿತಾ? ನೀವು ಹೇಳ್ತೀರಿ, ಹೆಸರು ಕೇಳ್ತೀರಿ. 5 ನಿಮಿಷ ಆಗುವಾಗ ನಿಮಗೆ PCR ಫೋನ್ ಬರುತ್ತೆ. ನೀವು 112ಗೆ ಫೋನ್ ಮಾಡಿದ್ದೀರಾ? ಹೌದು. ಎಲ್ಲಿ ಅದು ಪ್ಲೇಸು ಅಂತೇಳಿ, ಇಂತಲ್ಲಿ. ಸ್ಪಾಟಿಗೆ ಬರ್ತಾರೆ. ಸ್ಪಾಟಿಗೆ ಬಂದಾಗ ಅಲ್ಲಿ ಪುನಃ ಫೋನ್ ಮಾಡ್ತಾರೆ ನಿಮಗೆ, ಎಲ್ಲಿ ಅದು ಸ್ಪಾಟ್ ಹೇಳಿ ಅಂತ ಹೇಳಿ. ಆಗ ಅಲ್ಲಿ ಲೋಕಲ್ ಅವನಿಗೆ ಗೊತ್ತಾಗೋದಿಲ್ಲ ಇಂಥವನಿಗೆ ಹೇಳಿದ್ದು ಅಂತ ಹೇಳಿ. ಅಲ್ಲಿ ಗೌಪ್ಯತೆ ಇದೆಯಾ? ಅಲ್ಲಿ ಗೌಪ್ಯತೆ ಇದೆಯಾ?
ಒಂದು ವೇಳೆ ಒಂದು ಆಕ್ಸಿಡೆಂಟ್ ಆಗಿದೆ, ಒಂದು ಬೇರೆ ಒಂದು ಘಟನೆಗಳಾಗಿವೆ, ಆ ಸಂದರ್ಭದಲ್ಲಿ ಅನುಕೂಲಗಳು ಬೇಕು ಅಂತ ಹೇಳಿದರೆ ನೀವು ಅದಕ್ಕೆ ಫೋನ್ ಮಾಡಿದರೆ ಓಕೆ, ವಿಷಯ ಬೇರೆ. ಆದರೆ ಅಕ್ರಮ ವ್ಯವಹಾರದ ಬಗ್ಗೆ ನೀವು ಫೋನ್ ಮಾಡಿ ಪೊಲೀಸರನ್ನು ಕರೆಸಿ ಅದನ್ನು ಇಡಿಸಿಕೊಟ್ರೆ ನೀವು ಮತ್ತೆ ಅಲ್ಲಿ ಬದುಕಬೇಡವಾ? ಇದು ಪೊಲೀಸರಿಂದ ಆಗುವಂತಹ ತೊಂದರೆಗಳು ಮತ್ತು ಸಮಸ್ಯೆಗಳು. ಜೀವದ ಪ್ರಶ್ನೆ ಅಲ್ವಾ? ಅವನು ಪೊಲೀಸರಿಗೆ ಮರುದಿವಸ ಮರೆತು ಹೋಗಿರ್ತದೆ ಅದು. ಅದು ಸಿಕ್ಕಿಬಿದ್ದವನಿಗೆ ಉಂಟಲ್ಲ, ಅವ ಜೀವಮಾನ ಬರುವುದಿಲ್ಲ, ಇಂಥವನನ್ನು ಇಡಿಸಿದ್ದಾನೆ, ನನಗೆ ಇಷ್ಟು ನಷ್ಟ ಮಾಡಿದ್ದಾನೆ ಅಂತೇಳಿ. ಅದಕ್ಕೆ ಅಂತಹ ಒಂದು ಘಟನೆಗಳು ಕೆಲವೊಂದು ಸಂದರ್ಭದಲ್ಲಿ ಸಂಘರ್ಷಗಳಿಗೆ ಕಾರಣವಾಗ್ತದೆ. ಓಕೆ, ಇದಾಗಿತ್ತು ಇವತ್ತಿನ ನಮ್ಮ ಸುದ್ದಿಗೊಂದು ಗುದ್ದುವಿನ ವಿಚಾರ. ಮುಂದೆ ಇನ್ನಷ್ಟು ಸುದ್ದಿನ ನಿಮಗೋಸ್ಕರ ತಗೊಂಡು ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vortex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore.
AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಹಾಯ್ ಏನು ಆಶೀರ್ವಾದಕ್ಕೆ ಜಾಯ್ನ್ ಆಯ್ರ ಬೈನಿ ಆಶೀರ್ವಾದ ಬಂಡ ಒಂದು ಸ್ಕೀಮ್ ಅವಟ್ಟೆ ಇಲ್ಲುಂಡು ಬೈಕ್ ಉಂಡು ಕಾರ್ ಉಂಡು ಇಲ್ಲಾಗ ಬಡ ಮಾತ ಐಟಮ್ಲ ಉಂಡು ಗ್ಯಾರಂಟಿ ಉಂಡತ ನಂಬಿಕೆಗೆ ನನಂಜಿ ಪುದರೆ ಆಶೀರ್ವಾದ ಯಾನ ಸೇರ್ದ ನಿಕ್ಲ ಸೇರ್ಲವೇ ತುಳುನಾಡದ ಮಾಂತ ಬಂದಲಿಗಳ ಸೊಲ್ಮೇಲು ಆಶೀರ್ವಾದ 2.0 ಯಾಲ ಸೇರ್ದೆ ನಿಕ್ಲ ಸೇರ್ಲಿ. ಆಹಾ, ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಇದು ಹೊಳಿತಿದೆ ನಿಮ್ ಥರಾನೇ. ನೀನು ಸಹ ಹೊಳಿತಿದೆಯಾ? ಶತಮಾನದ ವಾರಸುದಾರಿಕೆಯ